ವಿರಾಮದ ಬಳಿಕ ಈ ಸಾವು ನ್ಯಾಯವೇ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ ಈ ರೀತಿಯಾಗಿ ನಡೆದಿರ್ತಕ್ಕಂತಹ ಒಂದು ಘಟನೆ. ಈಗಾಗಲೇ ಆಸ್ಪತ್ರೆಗಳಲ್ಲಿ ಉಪಕರಣಗಳ ಕೊರತೆ ಅಂತ ಹೇಳಿ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡ್ತಾರೆ. ಆದರೆ ಇನ್ನೊಂದು ಆಸ್ಪತ್ರೆಯಲ್ಲಿ ಬೆಡ್ನ ಕೊರತೆ ಇದೆ ಅಂತ ಹೇಳಿ ಆ ರೋಗಿಯನ್ನು ಮತ್ತೆ ವಾಪಸ್ ಕಳಿಸ್ತಾರೆ. ಹಾಗಾದ್ರೆ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ವೈದ್ಯಕ್ಕೆ ಕಾರಣವೋ ಅಥವಾ ಸರ್ಕಾರ ಅಲ್ಲಿ ಯಾಕೆ ಸರಿಯಾದ ಉಪಕರಣಗಳನ್ನ ಕೊಡದೆ ಈ ತರ ರೋಗಿಗಳ ಜೀವವನ್ನು ತೆಗಿತಾ ಇದೆ ಅನ್ನೋದ್ರ ಕುರಿತಾಗಿ ಈಗ ನಾವು ಮಾತುಕತೆಗಳನ್ನು ನಡೆಸ್ತಾ ಇದ್ವಿ. ನಾನು ನೇರವಾಗಿ ಮೃತರ ಸಹೋದರರಾದಂತಹ ನಾಗರಾಜ್ ಅವ್ರ ಹತ್ರ ಬರ್ತೇನೆ. ನಿಮ್ಮ ಭಾಸ್ಕರ್ ಅವರು ಏನ್ ಮಾಡ್ಕೊಂಡಿದ್ರು ಸರ್? ಈಗ ಸತ್ತರಲ್ಲ, ಮೃತ ಆದ್ರಲ್ಲ, ಅವರು ಏನ್ ಕೆಲಸ ಮಾಡ್ತಾ ಇದ್ರು? ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ರು. ಹೇಗೆ ಕುಟುಂಬ ಎಲ್ಲ ಹೇಗಿತ್ತು ಸರ್? ನೀವು ತುಂಬಾ ಬೆಳತಾನೆ ನಾವು. ಈ ಕುರಿತಾಗಿ ಈ ಹಿಂದೆ ನಿಮ್ಮ ಅಣ್ಣನು ಸಹ ಇದೇ ರೀತಿಯಾಗಿ ಮೃತಪಟ್ಟರಂತೆ. ಇದೇ ರೀತಿಯಾಗಿ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಪುನಃ ಅಲ್ಲಿಂದ ಸಹ ಆಗದೆ ಮತ್ತೆ ವಾಪಸ್ ಬರುವಾಗ ಅವರು ಮೃತಪಟ್ಟಿದ್ದಾರೆ. ಆದರೆ ಈ ರೀತಿಯಾಗಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ನಿಮಗೆ ಈ ರೀತಿಯಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ರೆ ನೀವು ಅವ್ರನ್ನ ಕರ್ಕೊಂಡು ಹೋಗಿ ಮೊದಲು ಜಿಲ್ಲಾಸ್ಪತ್ರೆಗೆ ಆಗಿರ್ಬೋದು ಅಥವಾ ವೆನ್ಲಾಕ್ ಆಸ್ಪತ್ರೆಗೆ ಆಗಿರ್ಬೋದು ವಾಪಸ್ ಬರೋ ತನಕ ಕೂಡ ನೀವು ಅವರ ಜೊತೆಗೇನೆ ಇದ್ರಿ. ಅಲ್ಲಿಯ ಬೆಳವಣಿಗೆಗಳು ಯಾವ ರೀತಿ ಆಗ್ತಾ ಇತ್ತು ಅಲ್ಲಿ? ನಿಮ್ಮನ್ನ ನೀವು ಕರ್ಕೊಂಡು ಹೋದಾಗ ವೈದ್ಯರು ನಿಮ್ಗೆ ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟರು? ಅಲ್ಲಿ ತುಂಬಾ ಎಮರ್ಜೆನ್ಸಿ ಅಂತ ಹೇಳಿ ಅಷ್ಟೇ, ಮತ್ತೆ ಅಂತ ಹೇಳಿಲ್ಲ. ಅವ್ರು ಏನು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಲೇ ಇಲ್ಲ? ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೂಡ ಎಮರ್ಜೆನ್ಸಿ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಿದ್ರಾ? ಅಲ್ಲಿ ಮಾಡಿದ್ದು. ಈಗ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಸರ್? ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಈಗ ನಿಮ್ಮ ಅಣ್ಣನ ಜೊತೆ? ನಿಮ್ಮ ಅಣ್ಣನಿಗೆ ಮದುವೆ ಆಗಿತ್ತಾ? ಇಲ್ಲ ಇಲ್ಲ. ಎಸ್, ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ರು. ಎಸ್, ಈ ಕುರಿತಾಗಿ ಸರ್ ನಾವು ಉಮೇಶ್ ಅವ್ರ ಹತ್ರ ಬರ್ತೇನೆ. ಇಂತಹ ಪ್ರಕರಣಗಳು ನಡೀತಾ ಇರೋದ್ರಿಂದ ಇವರ ಅಣ್ಣ ಕೂಡ ಮುಂಚೆ ಕೂಡ ಇದೇ ರೀತಿಯಾಗಿ ಒಂದು ಸಾವು ಪ್ರಕರಣ ಆಯ್ತು ಅಂತ ನೀವೇ ಹೇಳಿದ್ರಿ. ಹಾಗಾದ್ರೆ ಇವರಿಗೆ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಆಗ್ತಾ ಇರೋದ್ರಿಂದ ಮುಂದೆ ಈ ತರ ಆಗ್ಬಾರ್ದು ಅಂತ ನೀವು ಈಗ ಅವರ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ಕೂಡ ಮಾಡಿದ್ದೀರಿ. ಈ ಪ್ರತಿಭಟನೆಯಿಂದ ನಿಮ್ಗೆ ಏನಾದ್ರೂ ನ್ಯಾಯ ಸಿಗ್ಬೋದಾ ಸರ್? ಇದು ನಮ್ದು ಪ್ರತಿಭಟನೆ ಅಂದ್ರೆ ಜನರ ಗಮನ ಸೆಳೆಯುವಂಥದ್ದು. ಯಾಕಂದ್ರೆ ಈ ರೀತಿ ನೀವು ಆಸ್ಪತ್ರೆಗೆ ಹೋಗುವ ಮೊದಲು ನೀವು ಯೋಚನೆ ಮಾಡಬೇಕು. ಯಾಕಂದರೆ ನಾವು ಮುಂಜಾಗ್ರತವಾಗಿ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಎರಡನೇದಾಗಿ ಇಲ್ಲಿ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ನಮಗೆ ಅಲ್ಲಿ ಚಿಕಿತ್ಸೆ ಸಿಗ್ತದಾ ಇಲ್ವ ಅಂತ ಹೇಳುವಂಥದ್ದು ಈಗ ಒಂದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅಲ್ಲಿ ಯಾವ್ಯಾವ ಚಿಕಿತ್ಸೆ ಲಭ್ಯ ಇದೆ ಅಂತ ಹೇಳುವಂಥದ್ದು ಇರ್ಬೋದು ಪಟ್ಟಿ. ಇಂಥ ಗಂಭೀರ ಪ್ರಕರಣಗಳಾದಾಗ ಇವಾಗ ಕೇರಳದಲ್ಲಿ ಆದಂಥ ಕೆಲವೆಲ್ಲ ಅನಾಹುತಗಳಿದೆ, ಪ್ರಾಕೃತಿಕ ವಿಕೋಪ ಅಂಥದ್ದೇ ಆಗಬಾರ್ದು. ಇಲ್ಲಿ ಏನಾದರೂ ಸಂಭವಿಸಿದರೆ, ಈಗ ಒಬ್ಬ ಭಾಸ್ಕರ ತೀರಿ ಹೋದ, ಪ್ರಕೃತಿ ವಿಕೋಪದಂಥ ಬೇರೆ ಬೇರೆ ಘಟನೆಗಳು ನಡೆದ್ರೆ ಎಲ್ಲಿ ಹೋಗ್ಬೇಕು? ಬಡವರು ಎಲ್ಲಿ ಹೋಗ್ಬೇಕು? ಸರ್ಕಾರ ಇದಕ್ಕೆ ನೇರ ಹೊಣೆ ಸರ್ಕಾರ ಆಗಿರ್ತದೆ. ಯಾಕಂದರೆ ವೈದ್ಯರು ಏನಾದರೂ ಕೊಡಬೇಕಾದ್ರೆ ಸಲಕರಣೆ ವ್ಯವಸ್ಥೆಗಳಿದ್ರೆ ಮಾತ್ರ. ಈಗ ಒಂದು ಬೆಡ್ ಜಾಸ್ತಿ ಇದ್ದಿದ್ರೆ ಭಾಸ್ಕರ ಉಳಿತಿದ್ದ. ಒಂದು ಬೆಡ್ ಕಡಿಮೆ ಆಗಿದೆ, ಭಾಸ್ಕರ ಸತ್ತ. ಈಗ ಬೆಡ್ಗಳ ಕೊರತೆ ಈಗ ಅಧಿಕಾರಿಗಳು ಗಮನಿಸಬೇಕು, ಮೇಲಧಿಕಾರಿಗಳು. ಯಾಕೆ? ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಸಚಿವರು ಅಥವಾ ಆ ಮುಖ್ಯ ಕಾರ್ಯದರ್ಶಿಗಳು, ಯಾವುದು ಆರೋಗ್ಯ ಇಲಾಖೆಯದ್ದು, ಇಂಥ ಘಟನೆ ಗಮನಿಸಬೇಕು. ಯಾಕಂದರೆ ಅಜ್ಜರಕಾಡು ಜಿಲ್ಲೆಯಾಗಿ ಎಷ್ಟು ಸಮಯ ಆಗಿದೆ, ಇಲ್ಲಿಗೆ ಏನು ಮೂಲಭೂತ ಅವಶ್ಯಕತೆ ಇದೆ ಅದನ್ನೆಲ್ಲ ವರದಿ ತರಿಸ್ಕೋಬೇಕು. ಈ ಘಟನೆಯಿಂದ ಅವರು ವರದಿ ತರಿಸ್ಕೋಬೇಕು. ಈಗ ಈ ಸಾವು ನ್ಯಾಯವೇ? ನೀವು ಇದು ಪ್ರಶ್ನೆ ಇದೆಯಲ್ಲ, ಈ ಸಾವು ನ್ಯಾಯವೇ? ಯಾರಿಗೆ? ಆಡಳಿತ ನಡೆಸುವವರಿಗೆ ಮತ್ತು ಅಧಿಕಾರಿಗಳಿಗೆ. ಮೇಲ್ಗಡೆ ಕೂತಿರುವಂಥ ಅಧಿಕಾರಿಗಳು ಇಲ್ಲಿ ಕೆಳಗಿನ ಮಟ್ಟದ ಅಧಿಕಾರಿಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗ ಚಿಕಿತ್ಸೆ ಕೊಡಬೇಕಾದ್ರೆ, ಇವರು ಅಣ್ಣನಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಅಲ್ಲಿ ಮೊದಲನೇದಾಗಿ ಅಲ್ಲಿ ಸಲಕರಣೆ, ಆ ಸಲಕರಣೆ ಇಲ್ಲದಕ್ಕೆ ಮಾತ್ರ ಅವರು ಕಳಿಸಿದ್ದಾರೆ ಅಲ್ಲಿಗೆ. ಹಾಗಾದರೆ ಅದು ಮಂಗಳೂರು ಜಿಲ್ಲೆ, ಇದು ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯಾಗಿ ಇಷ್ಟು ವರ್ಷ ಆದರೂ ಯಾಕೆ ಇಲ್ಲಿವರೆಗೆ ಸಲಕರಣೆ ಆಗಲಿಲ್ಲ? ಈಗ ತನಿಖೆ ಆಗಬೇಕಾದ್ದೇನೆಂದರೆ ಸರ್, ಮಂಗಳೂರಿಗೆ ರೆಫರ್ ಮಾಡಿದಂಥ ಎಷ್ಟು ಪೇಷಂಟ್ಗಳಿದ್ದಾವೆ ಇಷ್ಟು ಉಡುಪಿ ಜಿಲ್ಲೆ ಆದ ನಂತರ, ಉಡುಪಿ ಜಿಲ್ಲೆ ಘೋಷಣೆ ಆದ ನಂತರ, ಉಡುಪಿ ಜಿಲ್ಲಾ ಆಸ್ಪತ್ರೆ ಮೇಲ್ದರ್ಜೆಗೆ ಬಂದ ನಂತರ ಹೆಸರು ಮಾತ್ರ, ಬೋರ್ಡ್ ಮಾತ್ರ ಜಿಲ್ಲಾ ಆಸ್ಪತ್ರೆ ಆಗಬಾರ್ದು. ಅಲ್ಲಿಯ ಸಲಕರಣೆಗಳು, ಅಲ್ಲಿ ಚಿಕಿತ್ಸೆಗಳು, ಅಲ್ಲಿಯ ವ್ಯವಸ್ಥೆಗಳು ಜಿಲ್ಲಾ ಮಟ್ಟದ ವ್ಯವಸ್ಥೆಯಲ್ಲೇ ಇರಬೇಕು. ಮಂಗಳೂರಲ್ಲಿ ಇದೆ, ಇಲ್ಲಿ ಯಾಕಿಲ್ಲ? ವೆನ್ಲಾಕಲ್ಲಿರುವಂಥ ವ್ಯವಸ್ಥೆ ಇಷ್ಟು ವರ್ಷ ಆದರೂ ಇಲ್ಲಿಗೆ ಯಾಕೆ ಬರಲಿಲ್ಲ? ಮಂಗಳೂರಿಂದ ಇಲ್ಲಿಗೆ ಬರ್ತಾರೆ ಜನರು, ಅವರಿಗೆ ಯಾವ ರೀತಿ ಚಿಕಿತ್ಸೆ ಸಿಗ್ತದೆ? ತಾರತಮ್ಯ ಅಲ್ವಾ ಸರ್? ಈಗ
ಒಬ್ಬ ಶಾಸಕರಿಗೆ ಒಂದು ಕಡೆ ಅವರಿಗೆ ಇದು ಮಾಡಲಿ, ಯಾವುದು ಬೇರೆ ಶಾಸಕರಿಗೆ ಕಡಿಮೆ ಅವರಿಗೆ ಅನುದಾನ ಕೊಡಲಿ ಅಥವಾ ಒಂದು ಕಡೆ ಜಾಸ್ತಿ ಕೊಡಲಿ, ಆವಾಗ ಅವರು ಮಾತಾಡೋದಿಲ್ವಾ? ಎಸ್. ಇದು ಅದೇ ರೀತಿಯಾಗಿದೆ ಈಗ. ಈಗ ಅನುದಾನ ಹಂಚಿಕೆ ಒಬ್ಬೊಬ್ಬರಿಗೆ ಹೆಚ್ಚು ಕಡಿಮೆ ಆಗಿ ಈ ವ್ಯವಸ್ಥೆ ಹಾಳಾಗಿದೋ ಅಥವಾ ಉದ್ದೇಶಪೂರ್ವಕವಾಗಿ ಈ ಆಸ್ಪತ್ರೆಯನ್ನು ಇಲ್ಲಿಂದ ಅಭಿವೃದ್ಧಿ ಮಾಡಿಸೋದು ಬೇಡ ಅನ್ನುವ ಹುನ್ನಾರವು. ಯಾಕಂದರೆ ಈಗಾಗಲೇ ಒಂದು ನಾವು ನೋಡ್ಬೋದು, ಉಡುಪಿಯಲ್ಲೆಲ್ಲ ಮಕ್ಕಳ ಆಸ್ಪತ್ರೆಯನ್ನು ಖಾಸಗಿಯವರಿಗೆ ಕೊಟ್ಟರು ಸರ್ಕಾರ ಇರುವಾಗ, ಬೇರೆ ಸರ್ಕಾರ ಇರುವಾಗ. ಈಗಿನ ಸರ್ಕಾರ ಇದನ್ನು ಬೇರೆಯವ್ರಿಗೆ ಕೊಡ್ತದೋ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿಯ ವ್ಯವಸ್ಥೆ ನಾವು ಅಭಿವೃದ್ಧಿ ಪಡಿಸ್ತೇವೆ, ಯಾರು ಅಭಿವೃದ್ಧಿ ಪಡಿಸೋದು? ಸರ್ಕಾರ ಮಾಡಬೇಕು ಜನರಿಗೆ, ಬಡವರಿಗೆ. ಹಾಗಾದರೆ ಇನ್ನೊಬ್ರು ಯಾರೋ ಬಂದು ಇದನ್ನು ನಮಗೆ ಕೊಡಿ ನಾವು ಅಭಿವೃದ್ಧಿ ಪಡಿಸ್ತೀರಿ ಅಂದರೆ ಅದಕ್ಕೆ ಕಾಯ್ತಿದ್ದಾರಾ? ಈಗ ಜನರಿಂದ ಪ್ರತಿಭಟನೆ ಆದಾಗ ಸರ್ಕಾರ ಗಮನಿಸ್ತದೆ, ಇದು ಮೇಲ್ದರ್ಜೆಗೆ ಹೋಗ್ಬೇಕು. ಯಾವ ರೀತಿ ಮೇಲ್ದರ್ಜೆಗೆ ಹೋಗುದು? ಖಾಸಗಿಯವರು ಕೊಟ್ಟು ಮೇಲ್ದರ್ಜೆಗೆ ಮಾಡುದಾ? ಎಸ್, ಅಥವಾ ಸರ್ಕಾರವರು ಮಾಡಬೇಕಾ? ಎಸ್, ಇವರ ಆರೋಪದಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದದ್ದು ಅಂದ್ರೆ ಇವರು 108 ಆಂಬ್ಯುಲೆನ್ಸ್ಗೆ ಕರೆ ಮಾಡ್ತಾರೆ, ಅವರು ಕೂಡ ಸರಿಯಾದ ಸ್ಪಂದನೆಯನ್ನ ಕೊಡ್ಲಿಲ್ಲ ಅಂತ. ನೀವು 108 ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದಾಗ ಏನು ಹೇಳಿದ್ರು ಸರ್ ಅವರು? ಏನೆಲ್ಲ ಮಾಹಿತಿ ನಿಮ್ಗೆ ಯಾವ ರೀತಿ ನೀವೇನು ಹೇಳಿದ್ರಿ ಅವರಿಗೆ? ಉಡುಪಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಅವರು. ಎಲ್ಲಿಂದ ನೀವು ಕರೆ ಮಾಡಿದ್ದವರಿಗೆ? ವೆಳ್ಳಾಪಿಂದ ಫೋನ್ ಮಾಡ್ಲಿಕ್ಕೆ ಹೇಳಿದೆ ಅವ್ರ ಹತ್ರ. ಅವರು ನೀವೇ ಬೇಕಾದ್ರೆ ಮಾಡಿ, ಮತ್ತೆ ನಾನು ಎಂತ ಮಾಡುದು, ಪ್ರೈವೇಟಲ್ಲೇ ಬಂದು. ಈ ರೀತಿಯಾಗಿ ಕೂಡ ನಡೀತಿದೆ ನೋಡಿ. ಈಗ 108ಗೆ ಆಂಬುಲೆನ್ಸ್ಗೆ ಅವರು ಕರೆ ಮಾಡಿದ್ರು ಕೂಡ ಅವರು ಸರಿಯಾದ ಸ್ಪಂದನೆಯನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡೋದವರು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ ಸರ್? ಹಾಗಾದ್ರೆ ಸರ್ ಇಲ್ಲಿ ಉಡುಪಿ ಡಿಸ್ಟಿಕ್ ಬರ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಅವ್ರದ್ದು ಗಡಿ ಉಂಟು, ಯಾರಿಗೆ ನಿಯಮ ಉಂಟು. 108 ಅವರಿಗೆ ನಿಯಮ ಇದೆ ಸರ್. ಹೇಗಂದ್ರೆ ಮನೆಗೆ ಬರಲಿಲ್ಲ, ಮನೆಗೆ ಬರಬೇಕಿತ್ತು ನಿಜವಾಗಿ, ಎಮರ್ಜೆನ್ಸಿ ಇದ್ದಾಗ ಬರ್ಬೇಕಂತ ಹೇಳಿದೆ, ಅದು ಬರಲಿಲ್ಲ. ಆ ಆಟೋದಲ್ಲಿ ಇಲ್ಲಿಗೆ ಬಂದರು, ಮತ್ತು ಅಲ್ಲಿಂದ ಪಡುಬಿದ್ರೆ ಅವರಿಗೆ ಇದಿದೆ, ಅವರಿಗೆ ಒಂದು ಲಿಮಿಟ್ಸ್ ಇದೆ. ಆ ಲಿಮಿಟ್ಸ್ ಹೋಗಿ ಅಲ್ಲಿಯ ಒಂದು ಲಿಮಿಟ್ಸಿಗೆ ಅವರು ಕೊಡ್ತಾರೆ ಅವರು ಆ್ಯಂಬುಲೆನ್ಸಿಂದ. ಅಂದರೆ ಯಾಕಂದರೆ ಇವರು ಅಲ್ಲಿ ಹೋದಾಗ ಇಲ್ಲಿ ಏನಾದರೂ ಇನ್ನೊಂದು ಎಮರ್ಜೆನ್ಸಿ ಇದ್ದರೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಆ ಲಿಮಿಟ್ಸ್ಗೆ ಮಾಡಿದ್ದಾರೆ. ಮತ್ತು ಇವರು ₹1 ಇಲ್ಲದೆ ಹೋಗಿದ್ದಾರೆ. ಯಾರೋ ಬಂದವರು ₹500 ಕೊಟ್ಟದ್ದು ಮಾತ್ರ ಹಿಡ್ಕೊಂಡು ಹೋಗಿದ್ದಾರೆ ಕೈಯಲ್ಲಿ. ಅವ್ರ ಹತ್ರ ಹಣ ಇತ್ತ ಕೇಳಿದಾಗ ನಾನು, ಇಲ್ಲ ಯಾರೋ ₹500 ಕೊಟ್ಟಿದ್ದಾರೆ, ಅದು ಹಿಡ್ಕೊಂಡು ಹೋಗಿದ್ದಾರಂತೆ. ಸರ್, ಇವರು ₹500 ಹಿಡ್ಕೊಂಡು ಯಾವ ಖಾಸಗಿ ಆಸ್ಪತ್ರೆಗೆ ಹೋಗಲಿ ಇವರು? ಈಗ ಅಲ್ಲಿ ಹೋದ ಕೂಡಲೇ ಮೊದಲನೇದಾಗಿ ಅವರು ಒಂದು ಪ್ರಥಮವಾಗಿ ಒಂದು ಏನಾದರೂ ಅವರು ಫೀಸ್ ಇರ್ತದೆ, ಅದು ನಿಯಮ, ಅದು ಎಲ್ಲ ಆಸ್ಪತ್ರೆಯಲ್ಲಿ ಕಟ್ಟಬೇಕಂತ ನಿಯಮ. ಆ ಕಟ್ಟಲಿಕ್ಕೆ ಇವ್ರ ಹತ್ರ ಇಲ್ಲ. ಮತ್ತು ಇವರು ಯೋಚನೆ ಮಾಡಿದರು, ನಾವು ಈಗ ಕರ್ಕೊಂಡು ಹೋಗೋದಾದ್ರೆ ಇಲ್ಲಿ ಸಾಯ್ತಾನೆ ಅಂತ ಹೇಳುವಾಗ ಕರ್ಕೊಂಡು ಹೋಗೋದಾದ್ರೆ ಎಲ್ಲಿ ಕರ್ಕೊಂಡು ಹೋಗಿ? ಮಂಗಳೂರಲ್ಲಿ ಇವರಿಗೆ ವ್ಯವಸ್ಥೆ ಇಲ್ಲ. ಉಡುಪಿಗೆ ಹೋದರೆ ಮಣಿಪಾಲಕ್ಕೆ ಏನಾದರೂ ಯಾರನ್ನಾದರೂ ಹೇಳಿ ಮಾಡಿಸ್ಬೋದು. ಅಷ್ಟೊತ್ತಿಗೆ ಇವರೆಲ್ಲ ನಮ್ಮ ಇಲ್ಲಿಯ ಶಾಸಕರಿಗೆ, ರಘುಪತಿ ಭಟ್ರ ಅವರ ಶಾಸಕರಿಗೆಲ್ಲ ಇದು ಮಾಡಿದ್ದಾರೆ, ಸಂಪರ್ಕ ಮಾಡಿದ್ದಾರೆ. ನೀವು ಹಾಗಾದರೆ ಮಣಿಪಾಲಕ್ಕೆ ಶಿಫ್ಟ್ ಮಾಡುವ ಅಂತ ಹೇಳುವಂಥ ಒಂದು ಭರವಸೆ ಎಲ್ಲ ಬೇರೆಯವರಿಂದೆಲ್ಲ ಬಂದಿದೆ. ಇವರ ಪರಿಸ್ಥಿತಿ ನೋಡಿ. ಆ ರೀತಿಯಲ್ಲಿ ಇವರು ಕರ್ಕೊಂಡ್ಬರ್ತಿದ್ರು ಖಾಸಗಿದನ್ನು, ಯಾವುದು ಆ್ಯಂಬುಲೆನ್ಸ್ ಇಟ್ಕೊಂಡು. ಈ ಖಾಸಗಿ ಆ್ಯಂಬುಲೆನ್ಸ್ ಬರುವಾಗ ಮಧ್ಯದಲ್ಲಿ ದಾರಿಯ ಮಧ್ಯದಲ್ಲಿ ಅವರು ಡೆತ್ ಆಗ್ತಾರೆ. ಅವಾಗ ಏನು ಮಾಡಬೇಕು ಅವರು? ಇವಾಗ ಇವರ ಪರಿಸ್ಥಿತಿ ಅಲ್ಲ ಸರ್, ಇವರಂಥ ಬಡವರು ಏನು ಮಾಡಲಿಕ್ಕೆ ಆಗೋದಿಲ್ಲ ಈ ವ್ಯವಸ್ಥೆಯಲ್ಲಿ. ಈಗ ನ್ಯಾಯ ಸಿಗುವುದಾದರೆ ನಡೆದ ಘಟನೆಯನ್ನು ಮಾಧ್ಯಮಗಳು ಒಂದು ಬಿತ್ತರ ಮಾಡಿದರೆ, ಇವಾಗ ನೀವು ನಮಗೆ ಒಂದು ಇವರಿಗೊಂದು ನ್ಯಾಯ ಕೊಡುವ ಒಂದು ತೀರ್ಮಾನ ಮಾಡಿದ್ದೀರಿ. ಈ ಜನರು ಇದರ ಸಾವು ನ್ಯಾಯವೇ ಅನ್ನುವ ಬಗ್ಗೆ ತೀರ್ಪು ಕೊಡಬೇಕಾಗಿದೆ. ಯಾಕಂದರೆ ಖಂಡಿತವಾಗಿ, ಯಾಕಂದರೆ ತಮ್ಮ ಒಂದು ಮಾಧ್ಯಮ ಅಲ್ಲದಿದ್ದರೆ ಖಂಡಿತವಾಗಿ ಇದು ಅವರ ಹಿಂದ್ಗಡೆ ಯಾರೋ ಎಲ್ಲ ಅನಾರೋಗ್ಯದಿಂದ ತೀರಿ ಹೋಗಿದ್ದಾರೋ ಅದೇ ಸಮಸ್ಯೆ ಇದು ಮುಂದುವರಿತಾ ಹೋಗ್ತದೆ. ಇವಾಗ ನೋಡಿ ಸರ್, ಅಲ್ಲಿಗೆ ಅಧಿಕಾರಿಗಳು ಬಂದರು, ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದರು, ನಂತರ ವಿ ಎ ಅವರು ಬಂದರು. ಸರ್ ಖಂಡಿತ ಮಾತಾಡೋಣ, ಆ ಕುರಿತು ಮಾತಾಡ್ತೀನಿ. ಒಂದು ಕರೆ ಇದೆ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬಹುಶಃ ಕರೆ ಕಡಿತವಾಗಿದೆ ಅನ್ಸುತ್ತೆ. ಎಸ್ ಸರ್, ಹೇಳಿ. ಸಮಾಜ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯವರು ಬಂದು ಅವರು ಸ್ಪಂದಿಸಿದ್ದಾರೆ. ಯಾವ ರೀತಿಯೆಲ್ಲ ಇದಾಗ್ತದೆ ಮಾಡಬೇಕು, ನಾವು ನಮ್ಮಿಂದ ಏನು ಆಗ್ತದೆ ಅದೆಲ್ಲ ಮಾಡ್ತೀವಿ, ಸಂಬಂಧಪಟ್ಟವರಿಗೆಲ್ಲ ಬರಿತೀವಿ ಅಂತ ಹೇಳಿದ್ದಾರೆ. ಒಂದು. ಎರಡನೇದಾಗಿ ವಿ ಅವರು ಬಂದಿದ್ದಾರೆ, ಅವರು ಏನು ವರದಿ ಅವರು ಪರಿಸ್ಥಿತಿಯೆಲ್ಲ ಅವಲೋಕಿಸಿದ್ದಾರೆ. ಯಾಕಂದರೆ ಅಲ್ಲಿ ಮನೆಯಲ್ಲಿ ಏನಾಗಿದೆ ಅಂದರೆ, ವೈದ್ಯರು ಹೇಳುವಾಗ ಅವನಿಗೆ ಕಾಯಿಲೆ ಇರುವ ಬಗ್ಗೆ ಬೇರೆ ಏನು ನಮ್ಮ ಹತ್ರ ಹೇಳಿಲ್ಲ, ಅವನು ಬೇರೆ ಏನು ಕಾಯಿಲೆ ಇಲ್ಲ ಅಂತ ಅವರು ಇವ್ರ ಹತ್ರ ಹೇಳಿದ್ದಾರೆ ಅಂತ ಇವರು ಹೇಳ್ತಿದ್ರು. ಇವರು ಏನಾಯ್ತಂದರೆ, ನಮಗೆ ಸತ್ತವ್ರದ್ದು ಏನೋ ಭೂತ ಪ್ರೇತದ ಬಾಧೆ ಇದೆ ಅಂತೇಳಿ ನಾನು ನೋಡಿದ್ದೀನಿ. ಯಾಕಂದರೆ ಆಟೋ ರಿಕ್ಷಾದಲ್ಲಿ ಕೂರಿಸಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅವರು ಪಾಪ ಅವರು ಏನು ಕುಂಕುಮ ಹಾಕಿ ಲಿಂಬೆ ಹಣ್ಣನ್ನೆಲ್ಲ ಇದು ಮಾಡ್ತಿದ್ರು. ಅಂದರೆ ನಮ್ಮ ಮನೆಯ ಒಂದು ದೈವಗಳದ್ದು ಭೂತ ಪ್ರೇತದ್ದು ಬಾಧೆ ಇದ್ದರೆ ಇದು ಹೋಗಲಿ ಅಂತ ಹೇಳುವ ಅಂಥ ಒಂದು ಮುಗ್ಧತೆಯಿಂದ ಇದ್ದರು.
ಅವರು ಒದ್ದಾಡ್ತಿರೋದು ನೋಡಿದರೆ ಉಸಿರಾಟದ ಒಂದು ಎಷ್ಟು ಕೂಗ್ತಿದ್ರು, ಅಳ್ತಿದ್ರು, ಅಯ್ಯೋ ಎಂಥರ ಮಾಡಿ ಅಂತೇಳಿ. ಆ ನರಳಾಟ ಅದು ಯಾರಿಗೂ ಬೇಡ ಸರ್. ನಾನು ಅದನ್ನೇ ಹೋಗಿ ನಾನು ಇವ್ರ ಹತ್ರ ಹೇಳಿದೆ, ದಯವಿಟ್ಟು ಮೇಡಮ್ ಇದೊಂದು ಅವರಿಗೊಂದು ವ್ಯವಸ್ಥೆ. ಕೂಡಲೇ ಅವರು ADC ಅವರು ತುಂಬ ಇದು ಮಾಡಿದ್ದಾರೆ. ಕೂಡಲೇ ಅವರು ಸಂಪರ್ಕ ಮಾಡಿ, ಫೋನ್ ಸಂಪರ್ಕ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಎಸ್, ಖಂಡಿತವಾಗಿ ಯಾರಾದರೂ ಸೂಚನೆಗಳನ್ನ ಕೊಡ್ಬೋದು, ಯಾರಾದರೂ ಆ ಪರಿಸ್ಥಿತಿಯಲ್ಲಿ ಭರವಸೆಗಳನ್ನ ಕೊಡ್ಬೋದು. ಆದರೆ ಈಗ ಅದರಿಂದ ಏನೂ ಉಪಯೋಗ ಇಲ್ಲ. ಈಗ ಪ್ರಾಣ ಪಕ್ಷಿ ಹಾರಿ ಹೋಗಿ ಆಗಿದೆ. ಈಗ ಅದರಿಂದ ಯಾರಿಗೂ ಕೂಡ ಉಪಯೋಗವಿಲ್ಲ. ಆದರೆ ನೀವು ಒಂದು ಈಗ ಶವವನ್ನು ಇಟ್ಕೊಂಡು ಮನೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತೀರಿ. ಈಗ ಆ ಪ್ರತಿಭಟನೆ ಕುರಿತಾಗಿ ನೀವು ಯಾರಿಗೆಲ್ಲ ಎಚ್ಚರಿಕೆಯನ್ನು ನೀಡಿದ್ದೀರಿ ಈ ಕುರಿತಾಗಿ? ಸರ್, ಸರ್ಕಾರ ಇದು ನೇರ ಹೊಣೆ ಸರ್ಕಾರ ಆಗುತ್ತೆ. ಎಸ್, ಯಾಕಂದರೆ ಚಿಕಿತ್ಸೆ ಮಂಗಳೂರಲ್ಲ, ಇಲ್ಲೇ ಇದ್ದರೆ ನಮ್ಮ ಅಜ್ಜರಕಾಡು ಆಸ್ಪತ್ರೆಯಲ್ಲಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಇದ್ದಿದ್ದರೆ, ಅಥವಾ ಅವ್ರು ಸಲಕರಣೆ ಡಾಕ್ಟರ್ಗಳಿಗೆಲ್ಲ ಸಲಕರಣೆ ಇದ್ದಿದ್ದರೆ ಅವರು ಚಿಕಿತ್ಸೆ ಕೊಡ್ತಿದ್ರು. ಒಂದು. ಎರಡನೇದಾಗಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವರು ಪತ್ರ ಬರೀಬೇಕಿತ್ತು. ಏನಂದರೆ, ಇಂಥ ಪೇಷಂಟ್ಗಳನ್ನು ನಾವು ಇಷ್ಟು ಸಮಯದಿಂದ ಉಡುಪಿ ಜಿಲ್ಲಾ ಆಸ್ಪತ್ರೆ ಆಗಿದ್ದಿನಿಂದ ನಾವು ಇಲ್ಲಿ ಸಲಕರಣೆ ಇಲ್ಲದೆ ಮಂಗಳೂರಿಗೆ ಕಳಿಸ್ತಾ ಇದ್ದೇವೆ, ಅದರಿಂದ ಬಡ ಜನರಿಗೆ ತುಂಬ ತೊಂದರೆ ಆಗ್ತಿದೆ. ಆದ್ದರಿಂದ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿದ ಮೇಲ್ದರ್ಜೆಗೆ ಏರಿಸಬೇಕು. ವೆನ್ಲಾಕಲ್ಲಿ ಏನು ವ್ಯವಸ್ಥೆ ಇದೆಯೋ ಅದೇ ರೀತಿ ಸರ್ಕಾರ ಇಲ್ಲೂ ಕ್ರಮ ಕೈಗೊಳ್ಳಬೇಕಂತೇಳಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬರಿಬೇಕಿತ್ತು ಸರ್ಕಾರಕ್ಕೆ. ಎಸ್, ಇದು ಎಷ್ಟರ ಮಟ್ಟಿಗೆ ಇವರು ಮಾಡಿದಾರಿಲ್ಲೋ ಗೊತ್ತಿಲ್ಲ. ಅಥವಾ ಇಲ್ಲಿಂದ ಅಲ್ಲಿ ಕಳಿಸೋದು, ಅಲ್ಲಿಂದ ಇವರು ಹೆಣ ತಗೊಂಡು ಬರುವುದು, ಇಂಥದ್ದೇ ನಡೀತಿದ್ರೆ ಮುಂದಿನ ದಿನಗಳಲ್ಲಿ ಜನರ ಒಂದು ಆರೋಗ್ಯದ ಮತ್ತು ಅವರ ಪ್ರಾಣದ ಬಗ್ಗೆ ಚಿಂತನೆ ನಡಿಬೇಕಾಗತ್ತೆ. ಈ ಕುರಿತಾಗಿ ವೆನ್ಲಾಕ್ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ? ಈ ಕ್ಷಣ ಈ ಥರ ಆಗಿದೆ, ಈಗ ಅವರು ಡೆತ್ ಆಗಿದ್ದಾರೆ ಅಂತ ಈಗ ಕೇಳ್ಪಟ್ಟಾಗ ವೆನ್ಲಾಕ್ ಆಸ್ಪತ್ರೆ ಸಿಬ್ಬಂದಿಗಳು ಇದಕ್ಕೆ ನೇರ ಹೊಣೆ ಅಂತ ಏನಾದ್ರು ಹೇಳ್ತೀರಾ ತಾವು? ಸರ್, ಅಲ್ಲಿ ಈಗ ಚಿಕಿತ್ಸೆ ನೀಡಬೇಕಾದ್ರೆ ಈಗ ಅದು ಎಮರ್ಜೆನ್ಸಿ. ಎಸ್ ಸರ್, ಎಮರ್ಜೆನ್ಸಿಯಲ್ಲಿ ಎಲ್ಲೋ ಮಲಗಿಸಿ ಚಿಕಿತ್ಸೆ ಕೊಡ್ಲಿಕ್ಕೆ ಆಗುದಿಲ್ಲ. ಖಂಡಿತ. ಅದಕ್ಕೆ ಆದಂಥ ICU ಒಂದು ಇದಿರ್ತದೆ, ಎಸ್, ಅದರಲ್ಲೇ ಕೊಡ್ಬೇಕು. ಎಲ್ಲಂದ್ರೆ ರಸ್ತೆ ಅವರು ಇಲ್ಲಿ ಹೊರಗಡೆ ನಿಲ್ಲಿಸಿ ಬೆಡ್ಡಲ್ಲಿ ಚಿಕಿತ್ಸೆ ಕೊಟ್ಟರು ಅಂತ ಹೇಳಿದರೆ ಅದು ಒಂದು ಇಶ್ಯೂ ಆಗುತ್ತೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಆಗಿದ್ದೇನೆಂದರೆ ಅಲ್ಲಿ ಕಳಿಸೋ ಮೊದಲು ಇಲ್ಲಿ ಈಗ ಪೇಷಂಟ್ ಇದೆ ಅಲ್ಲಿ ಕಳಿಸ್ಬೇಕಾ, ಕಳಿಸಿದ್ರೆ ಅಲ್ಲಿ ಬೆಡ್ಡಿನ ವ್ಯವಸ್ಥೆ ಇದೆಯಾ ಅಂತೇಳಿ ಕೇಳ್ಕೋಬೇಕಿತ್ತು. ಯಾಕಂದರೆ ಅಪರ ಜಿಲ್ಲಾಧಿಕಾರಿ ಎಂದು ಇವರಿಗೆ ಸೂಚನೆ ಬಂದಿದೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಬರ್ಬೋದು ಅನ್ನುವಂಥ ಒಂದು ಭಯ ಇರಬೇಕಿತ್ತು. ಯಾಕಂದರೆ ಇಲ್ಲಿ ಭಯನೇ ಇಲ್ಲ ಅಂತೇಳಿ ಅನಿಸ್ತದೆ ನನಗೆ. ಯಾಕಂದರೆ ಭಯ ಇದ್ದಿದ್ರೆ ಒಬ್ಬ ಜಿಲ್ಲಾಧಿಕಾರಿಗಳ ಸೂಚನೆಯನ್ನು ಬಂದಾಗ ಇವರು ಅಲ್ಲಿಗೆ ಒಂದು ಫೋನ್ ಮಾಡಿದರೆ ಒಂದು 2 ನಿಮಿಷದ ಒಂದು ಮಾತುಕತೆಯಲ್ಲಿ ಕ್ಲೀನಾಗಿ ಅವರು ADC ಅವರಿಗೆ ಅವರು ಕೊಟ್ಟಿದ್ದಿದ್ರೆ, ಮಾಹಿತಿ ಕೊಡ್ತಿದ್ರೆ, ADC ಅವರು ವಿಶೇಷ ಏನಾದರೂ ಅವರು ಬಡವರು ಅಂತೇಳಿ ಮಣಿಪಾಲ ಹಾಸ್ಪಿಟ್ಲಿಗೆ ರೆಕಮೆಂಡ್ ಮಾಡಿ ನೀವು ಉಳಿದದ್ದು ನಾನು ನೋಡ್ಕೊಡ್ತೀನಿ ಅಂತ ಹೇಳ್ತಿದ್ರೇನು. ಎಸ್, ಯಾಕಂದರೆ ಇವರು ಅಂಥ ಒಂದು ಮಾಹಿತಿಯನ್ನು ಇವರಿಗೆ ಕೊಡದ ಕಾರಣಕ್ಕೆ ಅವರಿಗೇನು ಗೊತ್ತಾಗದಿರ್ಬೋದು. ADC ಅವರಿಗೆ ತುಂಬ ಒಳ್ಳೆ ರೀತಿ ಸ್ಪಂದಿಸಿದ್ದಾರೆ. ನಾವು ಹೋದಾಗ ADC ಅವರು ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಇಲ್ಲಿ ಅವರಿಗೆ ಒಂದು ಮಾಹಿತಿ ಕೊಡ್ತಿದ್ರೆ, ಅಲ್ಲಿ ವೆನ್ಲಾಕಲ್ಲಿ ಬೆಡ್ ಖಾಲಿ ಇಲ್ಲ ಅಂತೇಳಿ ಒಂದು ಮಾಹಿತಿ ಕೊಡ್ತಿದ್ರೆ ಅಪರ ADC ಅವರು ಅಲ್ಲಿ ಇದು ಮಾಡ್ತಿದ್ರು, ಯಾವುದು ವ್ಯವಸ್ಥೆ ಬೇರೆ ಏನಾದರೂ ಮಾಡ್ತಿದ್ರೇನೋ. ಉಡುಪಿಯಿಂದನೇ ಮಂಗಳೂರಿಗೆ ಹೋಗುವ ಬದಲಾಗಿ KMC ಆಸ್ಪತ್ರೆಗೆ ಏನಾದರೂ ದಾಖಲಿಸುವಂತಹ ವ್ಯವಸ್ಥೆಗಳನ್ನಾದರೂ ಮಾಡ್ತಾ ಇದ್ರು ಅಂತ. ಹೌದು, ಯಾಕಂದರೆ ಇವರು ನೇರ ಹೋಗುವ ಅಂತ ಹೇಳಿದರೆ ಇವ್ರ ಹತ್ರ ದುಡ್ಡೇ ಇರಲಿಲ್ಲ. ಎಸ್, ಯಾಕಂದರೆ ಪರಿಸ್ಥಿತಿ ಇರುವಂಥದ್ದು, ಇವರು ನೇರ ಹೋದರೆ ಇವ್ರ ಹತ್ರ ಏನಿಲ್ಲ. ಲಾಸ್ಟ್ ಟೈಮ್ ಅವರ ಬ್ರದರ್ ಒಬ್ಬರು ತೀರಿ ಹೋದಾಗ ಯಾರು ಬೇರೆಯವರು ಒಂದು 30-40 ಸಾವಿರ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಟ್ಟಿದ್ದಾರೆ. ಎಸ್, ಅಂಥ ಪರಿಸ್ಥಿತಿ ಇವರು ಹೆದರ್ಕೊಂಡ್ರು, ನಾವು ಎಲ್ಲಿಂದ ಕೊಡೋದು, ಮತ್ತು ಅದನ್ನು ಕೊಡಲಿಕ್ಕೆ ಆಗಲಿಲ್ಲ ನಮಗೆ, ಇದರಿಂದ ಎಲ್ಲಿ ಹಣ ಕೊಡುವಂಥ ಒಂದು ಹೆದರಿಕೆ ಇದೆ. ಯಾಕಂದರೆ ಅವ್ರ ಮುಖ ನೋಡಿದರೆ, ಈಗ ಇವರದ್ದು ಮುಖ ನೋಡಿದರೆ ಇವರು ಹೆದರಿ ಹೋಗಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಸಾಯ್ತಾ ಇದ್ದೀವಿ, ಇನ್ನೂ ನನ್ನ ಮುಂದಿನ ಗತಿ ಏನಂತೇಳಿ. ಅವರ ತಾಯಿಯವರು ಅದೇ ಹೇಳ್ತಾರೆ, ಏನಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಸಾಯ್ತಾ ಇದ್ದಾರೆ, ಇನ್ನು ಗಂಡು ಮಕ್ಕಳೆಲ್ಲ ಇವರು ಬಿಟ್ಟರೆ ಮತ್ತೆ ಬೇರೆ ಯಾರಿಲ್ಲ. ಎಸ್, ಯಾಕಂದರೆ ಇವರು ದುಡಿಯಾಗಿಲ್ಲ. ಈಗ ಒಬ್ಬ ದುಡಿತಿದ್ದ ಅವ್ರು ತೀರಿ ಹೋದ, ದುಡಿತಿದ್ದವರು ತೀರಿ ಹೋದರು, ಅವರೇ ಆಧಾರ ಸ್ತಂಭ ಆಗಿದ್ರು. ಯಾಕಂದರೆ ಅನಾರೋಗ್ಯದಿಂದ ಬಿದ್ದವರು ದುಡಿಲಿಕ್ಕೆ ಆಗ್ತಿರ್ಲಿಲ್ಲ, ಈಗ ತೀರಿ ಹೋದರು. ಈಗ ಇವರು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಇವರು ಎಷ್ಟು ಹೆಲ್ದಿ ಇದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಅವರು 1-2 ದಿವಸ ಕೆಲಸಕ್ಕೆ ಹೋದರೆ 3ನೇ ದಿವಸಕ್ಕೆ ಅವರು ರೆಸ್ಟ್ ಮಾಡಬೇಕಾಗತ್ತೆ. ಆ ತಾಯಿಗೂ ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕಾಲಲ್ಲಿ ಒಂದು ಗುಳ್ಳೆ ಇದೆ. ಅವರು ಮನೆ ಕೆಲಸ ಮಾಡಿ ಯಾರ್ದೋ ಮನೆ ಚಾಕರಿ ಮಾಡಿ ಏನೋ ಮಾಡ್ತಾರೆ, ಅವರು ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಸ್, ಈಗ ನೀವು ಈಗಾಗಲೇ ಶವವನ್ನು ಇಟ್ಟು ಪ್ರತಿಭಟನೆ ನಡೆಸಿದಾಗ ಈಗ ಅಲ್ಲಿಗೆ ಯಾರೆಲ್ಲ ಬಂದಿದ್ರು, ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ನಿಮಗೆ? ಈಗ ಅವರು
ಸರ್ ಈಗ ಅವರಿಗೆ ಅಲ್ಲಿಗೆ ಮೊದಲು ಬಂದವರು ನಮ್ಮ ವಿ ಎ ಅವರು ತುಂಬ ಒಳ್ಳೆಯವರು, ಅವರು ಬಂದಿದ್ದಾರೆ, ಇವ್ರ ಬಗ್ಗೆ ವಿಚಾರಣೆ ಮಾಡಿದ್ದಾರೆ, ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಮತ್ತು ಏನೇನು ಇವರಿಗೆ ವ್ಯವಸ್ಥೆ ಇಲ್ವೋ ಇದರಲ್ಲಿ ಬರುವಂಥದ್ದು ಕಂದಾಯ ಇಲಾಖೆ ಸಂಬಂಧಪಟ್ಟ ಹಾಗೆ ಇವರ ಮನೆ ಪರಿಸ್ಥಿತಿ ಇದೆಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ವರದಿ ಕೊಡ್ತೇನೆ. ಆದಷ್ಟು ಬೇಗ ನೀವು ಏನೇನು ಅರ್ಜಿ ಕೊಡಬೇಕು, ಲಿಖಿತವಾಗಿ ಒಂದು ಮನವಿ ಕೊಡೋದಿದೆ, ಅದು ಆ ರೀತಿಯಲ್ಲಿ ಕೊಟ್ಟರೆ ವ್ಯವಸ್ಥೆ ಮಾಡಿ ಬೇಗ ಆಗ್ತದೆ. ನಾನು ಎಷ್ಟು ಬೇಗ ಆಗ್ತದೋ ಅಷ್ಟು ನಾನು ಬೇಗ ಅದು ವರದಿ ಸಿದ್ಧಪಡಿಸಿ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಎರಡನೇದಾಗಿ ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಇವರು ಪರಿಶಿಷ್ಟ ಜಾತಿಗೆ ಸೇರಿದವರಿಂದ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಇಲಾಖೆ ಆಗಿದೆ. ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಯವರು ಬಂದಿದ್ದಾರೆ, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಯವರು ಬಂದಿದ್ದಾರೆ. DC ಅವರು ಹೇಳಿದ್ದಾರೆ ಅಂತ ಹೇಳಿದರು, ಅವರು ಸಂಪೂರ್ಣ ನಮಗೆ ವರದಿ ಬೇಕು ಅಲ್ಲಿದೆ ಅಂತೇಳಿ. ಯಾಕಂದರೆ ಅಲ್ಲಿಗೆ ವರದಿ ಹೋದಾಗ ಏನು ವರದಿ ಹೋಗೋದು, ಚಿಕಿತ್ಸೆ ಸಿಗಲಿಲ್ಲ ಅಂತೇಳಿ, ಸರಿಯಾಗಿ ಚಿಕಿತ್ಸೆ ಸಿಗಲಿಲ್ಲ ಅಂತೇಳಿ ವರದಿ ಹೋಗುತ್ತೆ. ಅದು ಸರ್ಕಾರ ಆಸ್ಪತ್ರೆಯಿಂದ. ಆ ಜಿಲ್ಲಾಧಿಕಾರಿ ಆಮೇಲೆ ಅದರ ಬಗ್ಗೆ ಅವರು ಕ್ರಮ ಕೈಗೊಳ್ಬೋದು. ಯಾಕಂದರೆ ಅಲ್ಲಿ ಯಾಕೆ ಚಿಕಿತ್ಸೆ ಇಲ್ಲ ಅಂತೇಳಿ, ಆ ಚಿಕಿತ್ಸೆ ಯಾವುದ್ಯಾವ್ದು ಇಲ್ಲ ಅಂತೇಳಿ ಸರ್ಕಾರಕ್ಕೆ ಅವರು ತಿಳಿಸ್ಬೋದು, ಕೇಂದ್ರ ಸರ್ಕಾರಕ್ಕೂ ತಿಳಿಸ್ಬೋದು, ರಾಜ್ಯ ಸರ್ಕಾರಕ್ಕೂ ತಿಳಿಸ್ಬೋದು ಅವರು. ಹಾಗಾಗಿ ಆ ನಿಟ್ಟಿನಲ್ಲಿ, ಯಾಕಂದರೆ ಅಲ್ಲಿ ಕೆಳಮಟ್ಟದ ಅಧಿಕಾರಿಗಳಿಂದ ವರದಿ ಹೋಗಬೇಕಾಗತ್ತೆ. ಈಗ ನಾವು ಏನು ಪ್ರತಿಭಟನೆ ಮಾಡಿದ್ದೇವೋ ಆವಾಗ ಅಧಿಕಾರಿಗಳು ಬಂದು ವಾಸ್ತವ ವರದಿನ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಏನಂದರೆ ಪ್ರತಿಭಟನೆಗಿಂತಲೂ ಮಾಧ್ಯಮ ಮಿತ್ರರಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ನಾನು ಧನ್ಯವಾದ ಹೇಳಬೇಕಾದ್ದೇ ಮಾಧ್ಯಮದವರಿಗೆ. ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾರಿಲ್ಲ, ಮಾಧ್ಯಮದವರು ಹೊರತಾಗಿ ಯಾರಿಲ್ಲ. ಯಾಕಂದರೆ ಆ ಮಾಧ್ಯಮದಲ್ಲಿ ಬಂದ ನಂತರ ಎಲ್ಲರೂ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಈ ಮುಖಾಂತರವಾಗಿ ನಾವು ಕೇಳೋದಷ್ಟು ಸರ್, ಇಂತಹ ಪ್ರಕರಣಗಳು ಮತ್ತೆ ನಡೆಯಬಾರದು, ಈಗ ಆಗಿರೋದು ಇಲ್ಲಿಗೆ ನಿಲ್ಲಬೇಕು, ಇಂತಹ ಪ್ರಕರಣಗಳು ಮತ್ತೆ ಮುಂದುವರಿಸ್ಕೊಂಡು ಹೋಗೋದು ಕೂಡ ನಮಗೂ ಬೇಕಾಗಿಲ್ಲ. ಆದರೆ ನೀವು ಅಲ್ಲಿ ಹೇಳಿದ್ರೆ, ಈಗ ಹಿಂದೆ ಹೇಳಬೇಕಾದ್ರೆ ಇವರ ಹಿರಿಯ ಸಹೋದರರು ಕೂಡ ಅದೇ ರೀತಿಯಾಗಿ ಮೃತಪಡ್ತಾರೆ. ಅಂದರೆ ಆ ಒಂದು ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಿಕ್ಕೆ ಕರ್ಕೊಂಡು ಹೋಗ್ತೇವೆ, ಅಲ್ಲಿಂದ ಅವರು ಬೇರೆ ಖಾಸಗಿ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡ್ತಾರೆ. ಆದರೆ ಆ ಖಾಸಗಿ ಆಸ್ಪತ್ರೆಯಿಂದಲೂ ಕೂಡ ವಾಪಸ್ ಬರಬೇಕಾದ್ರೆ ಇದೇ ರೀತಿಯಾಗಿ ಕೊರತೆ ಅನುಭವಿಸ್ತಾರೆ. ಆಸ್ಪತ್ರೆಯಲ್ಲಿ ಸತ್ತದ್ದು ಏಜ್ ಆಸ್ಪತ್ರೆಯಲ್ಲಿ ಸತ್ತದ. ಅದು ಏನಾಗಿದೆ ಅಂದರೆ ಅಜ್ಜರಗಾಡಿಗೆ ಹೋದರು, ಅಜ್ಜರಗಾಡಿಯಿಂದ ವೆನ್ಲಾಕಿಂದ ಏಜ್ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾರೆ. ಇಂತಹ ಈ ರೀತಿಯಾಗಿ ಅಂತ ಸೀರಿಯಸ್ ಸಿಚುವೇಶನ್ ಅಲ್ಲಿ ಅವರಿಗೆ ಆ ರೀತಿ ನಡೆದಾಗ ಮತ್ತೆ ಇನ್ನೊಬ್ಬರು ಸಹೋದರಿಗೆ ಕೂಡ ಅದೇ ರೀತಿ ಆಗ್ತದೆ. ಅವರನ್ನು ಕೂಡ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅಲ್ಲಿಂದ ಅವರು ಮೆನ್ಷನ್ ಮಾಡಿದಂತಹ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೂ ಕೂಡ ಬೆಡ್ನ ಕೊರತೆ ಅಂತ ಹೇಳಿ ದೂರದ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆ ಅವರು ಮೃತಪಡ್ತಾರೆ. ಹಾಗಾದ್ರೆ ಈ ಹಿಂದೆ ಈ ರೀತಿ ಆದಾಗ ಇವರ ಹಿರಿಯ ಸಹೋದರರಿಗೆ ಈ ರೀತಿಯಾಗಿ ಹೇಳಿ ಕಳಿಸಿದಾಗ ಆಗ ನೀವು ಯಾವ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಲಿಲ್ವಾ? ಈ ಕುರಿತಾಗಿ ನೀವೇನು ಕೂಡ ಅವ್ರ ಹತ್ರ ಕೇಳಲಿಲ್ವಾ? ವೈದ್ಯರಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಅವರಿಗೆ ಯಾವ ರೀತಿಯಾಗಿ ನೀವು ಅವ್ರ ಹತ್ರ ಕೇಳ್ಕೊಳ್ಳಿಲ್ವಾ ಈ ಕುರಿತಾಗಿ? ಅಲ್ಲ, ಅದೊಂದು ಸಹಜ ಪ್ರಕ್ರಿಯೆ ಇರ್ಬೋದು ಅಂತೇಳಿ. ಅಂದರೆ ಇಲ್ಲಿ ಖಾಸಗಿ ಆಸ್ಪತ್ರೆ ಅಂದರೆ ಹೋಗೋದಂದರೆ ಇಲ್ಲಿ ನಮ್ಮ ಸರ್ಕಾರಿ ಅಜ್ಜರಗಾಡ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇರಲಿಲ್ಲ. ಅಲ್ಲಿಂದ ಮಂಗಳೂರಿಗೆ ಹೋದರು. ಮಂಗಳೂರಿಗೆ ಪ್ರಾಣ ಉಳಿಸ್ಕೋಬೇಕನ್ನೋ ಒಂದು ಉದ್ದೇಶದಲ್ಲಿ ಹೋಗೋದು. ಅಲ್ಲಿ ಖಂಡಿತ ಇಲ್ಲಿಯ ವ್ಯವಸ್ಥೆ ಇಲ್ಲ. ನೀವು ದಯವಿಟ್ಟು ಅಲ್ಲಿಗೆ ಹೋದರೆ ನಿಮಗೆ ಗುಣ ಆಗ್ಬೋದು, ಅಂದರೆ ಸಾಯುವವನನ್ನು ತಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಅವರು ಕರ್ಕೊಂಡು ಹೋದರು. ಆ ಉದ್ದೇಶದಲ್ಲಿ ತಿರುಗಿ ಹೋದಾಗ ನಂತರ ಇದು ಮರುಕಳಿಸಬಾರ್ದು ಅಂತೇಳಿ ನಾವು ADC ಅವ್ರ ಹತ್ರ ಹೋಗಿ ಮಾತಾಡಿದ್ವಿ. ಏನೆಲ್ಲ ಮಾತಾಡಿದ್ರಿ ಸರ್ ಅವ್ರ? ಇದೆ, ಈ ಹಿಂದೆ ಹೀಗೆ ಆಗಿದೆ, ಯಾವುದು ಜಿಲ್ಲಾಸ್ಪತ್ರೆಯಿಂದ ವ್ಯವಸ್ಥೆ ಇಲ್ಲದೆ ವೆನ್ಲಾಕಿಗೆ ಹೋಗಿದೆ, ವೆನ್ಲಾಕಿನಿಂದ ಮತ್ತೆ ಖಾಸಗಿಗೆ ಹೋಗಿ ಅವರು ಮೃತಪಟ್ಟಿದ್ದಾರೆ. ಈಗ ಇನ್ನು ಇಲ್ಲಿ ಈಗ ಅವರು ಎಷ್ಟು ವರ್ಷ, 2 ವರ್ಷ ಆಯಿತಾ? 2 ವರ್ಷ. 2 ವರ್ಷ ಆಯಿತು. 2 ವರ್ಷದ ಹಿಂದೆ ಇಂಥ ಘಟನೆ ಮರುಕಳಿಸಬಾರ್ದನ್ನೋ ಉದ್ದೇಶಕ್ಕೆ ಈಗ ನಾವು ಹೋದದ್ದು ADC ಅವ್ರ ಹತ್ರ. ಇಂಥ ಘಟನೆಗಳು ಮರುಕಳಿಸಬಾರ್ದನ್ನೋ ಒಂದೇ ಉದ್ದೇಶಕ್ಕೆ ನಾವು ಅವ್ರ ಹತ್ರ ಹೋಗಿ ಸೂಚನೆ ಕೊಟ್ಟಿದ್ದೇವೆ. ಈಗ ಅವರಿಂದ ಏನು ಪ್ರತ್ಯುತ್ತರ ಬಂದಿದೆ ನಿಮಗೆ? ಯಾರಿಂದ? ಅವರಿಂದ ನೀವು ಸೂಚನೆ ಕೊಟ್ಟರಲ್ಲ, ಆಗಲೇ ಕೂಡಲೇ ಅವರು ಜಿಲ್ಲಾ ವೈದ್ಯಾಧಿಕಾರಿಗೆ ಫೋನ್ ಮಾಡಿದ್ದಾರೆ. ನೋಡಿ, ಇಂಥದ್ದು ಪೇಷಂಟ್ ಬರ್ತದೆ ಭಾಸ್ಕರ್ ಅಂತೇಳಿ ಗೇರುಗಟ್ಟೆಯಿಂದ ದೊಡ್ಡಮಂಟೆ ಹತ್ರ, ಅವ್ರಿಗೆ ಸೂಕ್ತ ಚಿಕಿತ್ಸೆ ನೀಡಿ, ಇನ್ಮೇಲೆ ಆ ವ್ಯವಸ್ಥೆ ಇಲ್ದಿದ್ರೆ ಅಲ್ಲಿಗೆ ಹೋಗುವಂಥ ಎಲ್ಲ ವ್ಯವಸ್ಥೆ ಮಾಡಿ, ಬೇರೆ ಆಸ್ಪತ್ರೆಗೆ ಕಳಿಸುವಂಥ, ಸರ್ಕಾರಿ ಆಸ್ಪತ್ರೆಗೆ ಕಳಿಸುವಂಥ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ಇವರು ಹೋಗುವಾಗಲೇ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಅಂದರೆ ಹೋಗಲಿಕ್ಕೆ ಇಲ್ಲಿಗೆ ವ್ಯವಸ್ಥೆ ಇಲ್ಲ ಅಂತೇಳಿ ಹೇಳಿದಾರಲ್ಲ, ಅಲ್ಲಿಗೆ ಹೋಗುವಂಥ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಅಲ್ಲಿ ಹೋಗುವಾಗ ಬೆಡ್ ಇಲ್ಲ ಅಂತ ಹೇಳುವಂಥ ಕಾರಣ ಬಂದಾಗ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ADC ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಡ್ ಇಲ್ದಿದ್ರೆ ADC ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ.
ಎಸ್, ಈ ಕುರಿತು ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ನೀವು ಈಗ ಅವರು ಮೃತಪಡ್ತಾರೆ, ಈ ಕುರಿತಾಗಿ ನೀವು ಪ್ರೊಟೆಸ್ಟ್ ಅನ್ನ ಮಾಡ್ತೀರಿ, ಅವರ ಶವವನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ. ಈ ಕುರಿತಾಗಿ ಜಿಲ್ಲಾಸ್ಪತ್ರೆಗೆ ಯಾವ ರೀತಿಯಾಗಿ ಈಗ ಈ ಕುರಿತಾಗಿ ತಾವು ಜಿಲ್ಲಾಸ್ಪತ್ರೆಯ ವೈದ್ಯರನ್ನಾಗ್ಲಿ ಅಲ್ಲಿಯ ಸಿಬ್ಬಂದಿಗಳನ್ನಾಗ್ಲಿ ಈ ರೀತಿಯಾಗಿ ನಿರ್ಲಕ್ಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಅವರ ಉಪಕರಣಗಳ ಕೊರತೆ ಏನೋ ಒಂದು ರೀಸನ್ ಹೇಳಿ ಅವರನ್ನ ವಾಪಸ್ ಅಲ್ಲಿಂದ ಕಳಿಸ್ತಾರೆ ಅನ್ನೋ ಕುರಿತಾಗಿ ನೀವು ಈ ವಿಷಯವನ್ನು ನೀವು ಜಿಲ್ಲಾಧಿಕಾರಿಗಳ ಅವರ ಗಮನಕ್ಕೆ ತಂದಿದ್ದೀರಾ ಹೇಗೆ? ಇಲ್ಲ, ಈಗ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಸ್ಪಾಟಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಎಸ್, ನಾವು ಈಗ ಅಲ್ಲಿ ಹೇಳೋದು ಒಂದೇ, ಇದು ತನಿಖೆ ಆಗಬೇಕು. ಖಂಡಿತ. ಯಾವುದು ಜಿಲ್ಲಾಸ್ಪತ್ರೆಯಲ್ಲಿ ಈ ಪೇಷಂಟ್ ಈಗ ಟ್ರೀಟ್ಮೆಂಟ್ ಹಿಂದ್ಗಡೆ ಆಗಿದೆ ಮತ್ತು ಯಾಕೆ ಸತ್ತಿದ್ದಾರೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ ಇಲ್ವಾ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳು ತನಿಖೆ ಮಾಡಬೇಕು. ನಂತರ ಇಲ್ಲಿಂದ ಎಷ್ಟು ಅಲ್ಲಿಗೆ ಹೋಗ್ತಾ ಉಂಟು ಮಂಗಳೂರಿಗೆ, ಯಾಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಉಂಟು ಅಥವಾ ಅಲ್ಲಿಂದ ಬೇರೆ ಖಾಸಗಿ ಹೋಗ್ತಾ ಉಂಟು ರೆಫರ್ ಮಾಡೋದು. ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಇನ್ನು ಒಂದು ಗಮನ ಕೊಡಬೇಕಂತ ಹೇಳಿ ನಾನು ಇಲ್ಲಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇನೆ ಅಧಿಕಾರಿಗಳಿಗೆ. ಏನಂದರೆ, ನೀವು ಇನ್ನು ಮುಂದೆ ವೆನ್ಲಾಕಿಗೆ ಕಳಿಸೋದಾದರೆ ಈ ಪೇಷಂಟ್ ಈ ಯಾವುದೇ ವ್ಯಕ್ತಿಗೆ ಆಗಲಿ ಅಲ್ಲಿ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆ ಇದೆ ಇಲ್ವ ಅಂತೇಳಿ ಮೊದಲು ತಿಳ್ಕೊಳ್ಳಿ. ಇಲ್ಲಿ ಬೆಡ್ ಖಾಲಿ ಇದೆಯಾ, ಈ ಪೇಷಂಟ್ ಇದೆ ನಮ್ಮಲ್ಲಿ ಎಮರ್ಜೆನ್ಸಿ ಇದೆ, ಮಂಗಳೂರಿಗೆ ಕಳಿಸಿದ್ರೆ ಅಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಇದೆಯಾ ಅಂತೇಳಿ ಇಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕೇಳಬೇಕು. ಅವರಿಗೆ ಕೇಳಿಕೊಂಡು ಒಂದು ವೇಳೆ ಇಲ್ಲದಿದ್ದರೆ ನೋಡಿ ಹೀಗೀಗ ನಾವು ಕೇಳಿದ್ದೇವೆ, ಪೇಷಂಟ್ ಕಡೆಯವರು ಹೇಳಬೇಕು ಮಂಗಳೂರಲ್ಲಿ ಅಲ್ಲಿ ಬೆಡ್ ಖಾಲಿಲ್ಲ, ನೀವು ಏನು ಮಾಡ್ತೀರಿ, ಈಗ ಅಲ್ಲಿಗೆ ಹೋದರೆ ಬೆಡ್ ಖಾಲಿಲ್ಲ, ಸಮಯ ಈಗ ಜಾಸ್ತಿ ಇಲ್ಲ, ನೀವು ಏನು ಮಾಡ್ತೀರಿ ಅನ್ನೋಂಥದ್ದು ಒಂದು ಇವ್ರ ಹತ್ರ ಮಾತಾಡಬೇಕು, ಮಾಹಿತಿ ನೀಡಬೇಕು. ಯಾರಿಗೆ? ಪೇಷಂಟ್ ಪಾರ್ಟಿಗೆ ಮಾಹಿತಿ ನೀಡಬೇಕು. ಆ ಮಾಹಿತಿ ನೀಡಿದರೆ ಇವರು ನಿರ್ಧಾರ ತಗೊಳ್ತಾರೆ, ಇಲ್ಲಿ ಖಾಸಗಿಗೆ ಹೋಗುದಾ ಸರ್ಕಾರಿ ಅಲ್ಲಿ ಇಲ್ಲ ಅಂತೇಳಿ. ಈಗ ಇಲ್ಲ ಅಂತೇಳೋದು, ಈಗ ಯಾರು ಇವರು ಅಲ್ಲಿ ಹೋದಾಗ 14 ತಾರೀಕಿಗೆ ಹೋಗಿದಾರಲ್ಲ, ಹೋದಾಗ ಅಲ್ಲಿ ಬೆಡ್ ಇತ್ತಾ ಇಲ್ವಂಥದ್ದನ್ನು ತನಿಖೆ ಆಗಬೇಕು. ಈಗ ಇವರ ಪೇಷಂಟನ್ನು ಬೆಡ್ ಇಲ್ಲ ಅಂತೇಳಿ ವಾಪಸ್ ಕಳಿಸಿದಾಗ ಅಲ್ಲಿ ICU ಅಲ್ಲಿ ಅಥವಾ ಏನು ತೀವ್ರ ನಿಗಾ ಘಟಕದಲ್ಲಿ ಎಷ್ಟು ಪೇಷಂಟ್ ಇದ್ದರು, ಚಿಕಿತ್ಸೆ ಪಡಿತಿದ್ರು, ಅಲ್ಲಿ ಬೆಡ್ ಇದೆಯೇ ಇಲ್ವಾ ಅನ್ನುವಂಥದ್ದನ್ನು ಅಧಿಕಾರಿಗಳು ಪರಿಶೀಲಿಸಬೇಕು. ಅದನ್ನು ನಾವು ಒತ್ತಾಯ ಮಾಡ್ತೇವೆ ಈ ಮುಖಾಂತರ. ಯಾಕಂದರೆ ಅವರು ಅಲ್ಲಿ ಹೇಳಿದ ಹೌದಾದರೆ ನಾವು ಅದನ್ನು ಒಪ್ಕೋಬೇಕಾಗತ್ತೆ. ಖಂಡಿತ. ಅಲ್ಲಿ ಪೇಷಂಟ್ ಒಳಗಿದ್ದರೆ ಅವ್ರದ್ದು ಪ್ರಾಣ ಒಂದೇ, ಇವ್ರದ್ದು ಪ್ರಾಣ ಒಂದೇ. ಈಗ ಒಬ್ಬರು ಚಿಕಿತ್ಸೆ ಪಡೆದಿದ್ದವ್ರನ್ನ ಅವರನ್ನು ತೆಗೆದು ಇವರನ್ನು ಇಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವ್ರದ್ದು ಮಿಸ್ಟೇಕ್ ಆದದ್ದು ಏನಂದರೆ, ಇಲ್ಲಿ ಹೋಗುವ ಮೊದಲು ಅಲ್ಲಿಗೆ ಸಂಪರ್ಕ ಮಾಡಬೇಕಿತ್ತು. ನೋಡಿ, ಇಂಥ ಒಂದು ಎಮರ್ಜೆನ್ಸಿ ಇದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಬೇಕು. ಈಗ ಟ್ರೈನ್ ಬರುವಾಗ ಟ್ರೈನ್ ಇಂಥ ಸ್ಟೇಷನಲ್ಲಿದೆ, ಇನ್ನು ಇಷ್ಟು ಗಂಟೆಗೆ ಬರ್ತಾನೆ ಅಂತೇಳಿ ಮುನ್ಸೂಚನೆ ಇರೋದಿಲ್ವಾ? ಅದು ಜನರ ಜೀವದ ಪ್ರಶ್ನೆ. ಟ್ರೈನು ಆಕ್ಸಿಡೆಂಟ್ ಆಗಬಾರ್ದು, ಒಂದೇ ರೂಟ್ ಇರೋದಕ್ಕೆ, ಒಂದೇ ರೂಟ್ ಇರೋದ್ರಿಂದ ಎದುರೆದುರು ಬದರು ತಾಗಬಾರ್ದು ಅಂತೇಳಿ ಉದ್ದೇಶಕ್ಕೆ ಯಾವ ಸ್ಟೇಷನ್ನಲ್ಲಿದೆ, ಎಷ್ಟು ಗಂಟೆಗೆ ಹೊರಡ್ತದೆ, ಎಷ್ಟು ಗಂಟೆಗೆ ಬಂದು ಮುಟ್ತದೆ ಅಂತೇಳಿದೆ. ಇಲ್ಲಿ ಪ್ರಾಣದ ಪ್ರಶ್ನೆ ನೋಡಿ. ಇಲ್ಲಿ ನಮ್ಮ ಇದರಲ್ಲಿ ಇದೆ, ಪೇಷಂಟ್ ಇದೆ, ಇಂಥ ರೀತಿ ಕಂಡೀಷನ್ಲಿದ್ದಾರೆ, ನಾವು ಅಲ್ಲಿ ಬರ್ತಾ ಇದ್ದೇವೆ, ಬರುವಾಗ ಅಲ್ಲಿ ನಿಮ್ಮಲ್ಲಿ ಬೆಡ್ ಖಾಲಿ ಇದೆಯಾ, ಒಂದು ಇನ್ಫಾರ್ಮೇಷನ್ ಪಡ್ಕೊಳ್ತಿದ್ರೆ ಈ ರೀತಿ ಆಗ್ತದಾ? ಅಲ್ಲ ನಮ್ಮ ಪ್ರಶ್ನೆ. ಖಂಡಿತ. ನಾನು ಕೊನೆಯದಾಗಿ ನಾಗರಾಜರವ್ರ ಹತ್ರ ಬರ್ತೇನೆ. ಈಗಾಗಲೇ ನೀವು ನಿಮ್ಮ ಸಹೋದರರನ್ನ ಕಳೆದುಕೊಂಡು ದುಃಖದಲ್ಲಿದ್ದೀರಾ, ಕೊನೆಯದಾಗಿ ತಾವೇನು ಹೇಳ್ತೀರಾ ಸರ್ ಅದಕ್ಕೆ? ಇಂಥ ಘಟನೆ ಇಲ್ಲಿ ಯಾರಿಗೆ ಆಗಬಾರ್ದು ಅದು ಒಂದೇ ಹೇಳೋದು. ಈ ರೀತಿಯಾದ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋದಷ್ಟೇ ನಿಮ್ಮ ಆಶೆ. ಈಗ ಆ ಕುರಿತಾಗಿ ಅವರು ಕೂಡ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸರ್, ಈ ರೀತಿಯಾದ ಘಟನೆ ಮತ್ತೆ ಮರುಕಳಿಸಬಾರದು ಅಂದ್ರೆ ನೀವು ಯಾವ ನಿಟ್ಟಿನಲ್ಲಿ ಇದನ್ನ ತೆಗೆದುಕೊಂಡು ಹೋದ್ರೆ, ಯಾವ ಅಧಿಕಾರಿಗಳಿಗೆ ಇದರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ರೆ ಯಾವ ರೀತಿಯಾಗಿ ಇಂತಹದನ್ನ ತಡೆಗಟ್ಟಬಹುದು ಅಂತ ಹೇಳ್ತೀರಾ ನೀವು? ಸರ್, ಈಗ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ ತಾಲೂಕಿದೆ. ಕಾರ್ಕಳ ತಾಲೂಕು ವೈದ್ಯಾಧಿಕಾರಿಗಳು ಮಂಗಳೂರಿಗೆ ಕಳಿಸ್ತಾರೋ ಅಥವಾ ಮಂಗಳೂರಿಂದ ಉಡುಪಿ ಜಿಲ್ಲೆಗೆ ಕಳಿಸ್ತಾರೋ, ಅಥವಾ ಬೈಂದೂರು ತಾಲೂಕಾಗಿದೆ, ಹೊಸ್ತು ಕುಂದಾಪುರ ತಾಲೂಕಿದೆ, ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆಗೆ ಕಳಿಸೋದು ಸ್ವಾಭಾವಿಕ. ಕಳಿಸ್ಬೇಕಾದ್ರೆ ಅಲ್ಲಿ ಪೂರ್ಣ ಮಾಹಿತಿ ಇರಬೇಕಂತೇಳಿ ನಮ್ಮದು ಒಂದು ಆಗ್ರಹ. ಇಂಥ ಚಿಕಿತ್ಸೆಗೆ ಇಂಥ ವೈದ್ಯರಿದ್ದಾರೆ, ಇಂಥ ದಿವಸ ಇರ್ತಾರೆ, ನೀವು ಹೋದರೆ ಇಂಥ ದಿವಸ ಸಿಗ್ತಾರೆ, ಅಥವಾ ಇಲ್ಲಿ ಎಮರ್ಜೆನ್ಸಿ ಇದ್ದಾಗ ನೀವು ಇಲ್ಲಿಗೆ ಹೋದರೆ ನಿಮಗೆ ಸಮಸ್ಯೆ ಬರ್ಬೋದು, ಅಲ್ಲಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಇಲ್ಲ, ವೈದ್ಯರಿಗೆ ಇರಬೇಕು. ನಮ್ಮ ಏನಂದರೆ ಪ್ರಾಥಮಿಕ ಮಾಹಿತಿ ಇರಬೇಕು. ಯಾಕಂದರೆ ಎಲ್ಲ ಆಸ್ಪತ್ರೆಯಲ್ಲಿ ಇರಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲಿ, ನಾನು ಬೇರೆ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ. ಈಗ
ಎಲ್ಲಿಗೆ ಹೋಗ್ಬೇಕಂತ ಹೇಳುವಂಥ ಒಂದು ಮಾರ್ಗದರ್ಶನ ಅವರೇ ಕೊಡಬೇಕು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಡೈರೆಕ್ಟ್ ಮಂಗಳೂರಿಗೆ ಹೋದರೆ ಮಂಗಳೂರಲ್ಲಿ ಇದೆ ಇಲ್ವ ಅಂತೇಳಿ ಎನ್ಕ್ವೈರಿ ಮಾಡಿ ಹೇಳಬೇಕು ಅವರಿಗೆ. ಅವರ ಬಳಿ ಅಂತಹ ವ್ಯವಸ್ಥೆಗಳಿಲ್ಲದಿದ್ದಾಗ ಅವರು ಶಿಫ್ಟ್ ಮಾಡುವಂಥ ಆಸ್ಪತ್ರೆಯಲ್ಲಿ ಅಂತ ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡಿ ನಿಮಗೆ ಅವರು ತಿಳಿಸ್ಬೇಕಿತ್ತು ಆ ಮುಂಚೆನೆ. ಅಲ್ಲ, ಇನ್ನು ಮುಂದೆ ಈಗ ಆಗಿದೆ ಸರ್, ಈಗ ಆಗಿದೆ, ಈಗ ಒಂದು ಪ್ರಾಣ ಹೋಗಿದೆ. ಇನ್ನು ಮುಂದಕ್ಕೆ ಒಂದು ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ಕಾಯಿಲೆ ನೀನು ಇಂಥಲ್ಲೇ ಚಿಕಿತ್ಸೆ ಪಡಿ, ಹೀಗೆ ಡಾಕ್ಟರ್ ಇದ್ದಾರೆ, ಅಥವಾ ಎಮರ್ಜೆನ್ಸಿ ಬಂದಾಗ ಇಲ್ಲಿ ಕಳಿಸೋ ಮೊದಲು ಚಿಕಿತ್ಸೆಗೆ ಇರ್ಬೋದು, ಮಂಗಳೂರಲ್ಲಿರ್ಬೋದು, ಉಡುಪಿಯಲ್ಲಿರ್ಬೋದು, ಬೆಡ್ ಖಾಲಿ ಇದೆ ಇಲ್ವ ಅಂತೇಳಿ ಒಂದು ವಿಚಾರಣೆ ಮಾಡ್ಕೋಬೇಕಂತೇಳಿ ನಾವು ಹೇಳೋದು. ಎಸ್, ಈ ಕುರಿತಾಗಿ ಈಗಾಗಲೇ ಒಂದು ಪ್ರಾಣ ಕಳೆದುಕೊಂಡಾಗಿದೆ. ಇನ್ನು ಮುಂದೆ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಗಮನ ಹರಿಸುತ್ತಾ ಅನ್ನೋದು ಕೂಡ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಕೂಡ ಈಗ ನೀವು ನಿಮ್ಮ ಸಹೋದರರನ್ನ ಕಳ್ಕೊಂಡಿದ್ದೀರಿ, ದೇವರು ನಿಮಗೆ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅನ್ನೋದೇ ಕೂಡ ನಮ್ಮ ಆಶಯ. ಧನ್ಯವಾದಗಳು ಸರ್ ಇಬ್ಬರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡೋದಕ್ಕಾಗಿ. ಎಸ್, ಈಗಾಗಲೇ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಇಂತಹ ಪ್ರಕರಣಗಳು ನೋಡುತ್ತೇವೆ. ಸರ್ಕಾರ ಈ ಕುರಿತಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸರಿಯಾದ ರೀತಿಯಲ್ಲಿ ಉಪಕರಣಗಳನ್ನು ಕೊಟ್ಟರೆ ಇಂತಹ ಪರಿಸ್ಥಿತಿ ನಾಳೆ ಇನ್ನೊಬ್ಬರಿಗೆ ಸಹ ಬರೋದಿಲ್ಲ. ಈ ಕುರಿತಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ವರ್ಗದವರಾಗಿರ್ಬೋದು, ಯಾರೇ ಆಗಿರಬಹುದು, ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡಿ ಅಲ್ಲಿ ಆಸ್ಪತ್ರೆಗಳಿಗೆ ಬೇಕಾಗುವಂತಹ ಉಪಕರಣಗಳನ್ನು ಆದಷ್ಟು ಬೇಗ ಒದಗಿಸಿಕೊಡಬೇಕು. ಮತ್ತು ಆ ನಿಟ್ಟಿನಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ಇಂತಹ ಪ್ರಕರಣಗಳು ಮತ್ತೆ ಮುಂದುವರಿಯಬಾರದು ಅನ್ನೋದಷ್ಟೇ ಕೂಡ ನಮ್ಮ ಆಶಯ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಯಿತು ಜೀವ, ಕುಟುಂಬಸ್ಥರ ಆಕ್ರಂದನಕ್ಕೆ ಇಲ್ವಾ ನ್ಯಾಯ? ನಿಜವಾಗಿ ಈ ಒಂದು ಪ್ರಕರಣಕ್ಕೆ ಯಾರು ಹೊಣೆ? ಎಸ್, ಇದೇ ಹೊತ್ತಿನ ವಿಶೇಷ. ಈ ಸಾವು ನ್ಯಾಯವೇ? ನಾನು ಲೋಕೇಶ್ ಹಾಲಹಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕೆ ವೈದ್ಯರು ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ? ಈ ನಿಟ್ಟಿನಲ್ಲಿ ಅಲ್ಲಿಯ ಸಾರ್ವಜನಿಕರು ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ನಿದರ್ಶನ ಅಂತಲೇ ಹೇಳ್ಬೋದು. ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿಯ ವೈದ್ಯರ ನಿರ್ಲಕ್ಷ್ಯದಿಂದನೋ ಅಥವಾ ಆ ಭಾಗದಲ್ಲಿ ಈಗ ಅವರನ್ನು ಅಡ್ಮಿಟ್ ಮಾಡಿದಂತಹ ಅವರು ಈಗ ಅಲ್ಲಿ ವೈದ್ಯರು ಯಾವ ರೀತಿಯಾಗಿ ಹೇಳಿದ್ರು, ಅವರನ್ನು ಎಲ್ಲಿಗೆ ಯಾವ ಬೇರೆ ಆಸ್ಪತ್ರೆಗೆ ಅವರನ್ನು ರವಾನಿಸಲು ವ್ಯವಸ್ಥೆ ಮಾಡಿಕೊಟ್ರು, ಮತ್ತು ಈ ಕುರಿತಾಗಿ ಅಲ್ಲಿಯ ಸಾರ್ವಜನಿಕರು ಅಲ್ಲಿ ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಒಂದು ವರದಿ ಇದೆ ನೋಡಿ. ಅಜಯ್ ಕರ್ಕೊಂಡು ಹೋಗಿದ್ದೇವೆ, ಅಲ್ಲಿ ಕಾಲು ನೋವು ಅಂತ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಎಂತ ಇಲ್ಲ ಅಂತ ಹೇಳಿದ್ರು. ಮತ್ತೆ ಹೊಟ್ಟೆ ನೋವು ಜೋರು ಶುರುವಾಯಿತು ಪುನಃ, ಮತ್ತೆ ಪುನಃ ಕರ್ಕೊಂಡು ಹೋಗಿದ್ದೆ ಅಜರಾಡಿ. ಅಲ್ಲಿಂದ ಇಲ್ಲಿ ಆಗುದಿಲ್ಲ ಎಮರ್ಜೆನ್ಸಿ ಅಂತ ಬೆಳ್ಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ರು. ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದರೆ ಐಸು ಬೆಡ್ ಇಲ್ಲ ಅಂತ ಹೇಳಿದೆ, ಎಮರ್ಜೆನ್ಸಿ ಅಂತ ಹೇಳಿದ್ರು. ಅಲ್ಲಿ ನಿನ್ನೆ ಮಧ್ಯಾಹ್ನ ಐಸು ಬೆಡ್ ಇಲ್ಲ ಅಂತೇಳಿ ಎಮರ್ಜೆನ್ಸಿ ಅಂತ ಹೇಳಿದ್ರು. ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಂದ 9 ಗಂಟೆಗೆ ಕರ್ಕೊಂಡು ಬಂದೆ. ಇಲ್ಲಿ ಬರುವಾಗ 108ಗೆ ಫೋನ್ ಮಾಡಿದೆ, ಅದು ಸಹ ಆಗೋದಿಲ್ಲ ಅಂತೇಳಿ. ಅವರಿಗೆ ಇಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಅಂತ ಉಡುಪಿಗೆ, ಮತ್ತು ಪ್ರೈವೇಟಲ್ಲಿ ಬಂದೆ. ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ಒಂದು ಹೇಳ್ತೇನೆ ಅಂದರೆ, ಗೌರ್ಮೆಂಟ್ ಸೌಲಭ್ಯ ಕೊಟ್ಟ ಮೇಲೆ ಪ್ರತಿಯೊಂದು ಇಡಬೇಕಲ್ಲಿ. ಮೊದಲದಾಗಿ ಯಾರಿಗೆ ಹುಷಾರಿಲ್ಲ ಪ್ರತಿಯೊಂದು ಅಲ್ಟ್ರಾಸೌಂಡ್ ಆಗಲಿ ಯಾವುದೋ ಸ್ಕ್ಯಾನ್ ಮಾಡಬೇಕು, ಅದು ಇರಲೇಬೇಕು ಪ್ರತಿಯೊಂದು ಹಾಸ್ಪಿಟಲಲ್ಲಿ. ಗೌರ್ಮೆಂಟ್ ಹಾಸ್ಪಿಟಲ್ ಅರ್ಧದಿಂದ ಕೈ ಕೊಡೋದಾದರೆ ನಾವು ಮೊದಲೇ KMCಗೆ ಆಗಲಿ ದೊಡ್ಡ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ. ಹಣ ಎಷ್ಟೇ ಖರ್ಚಾಗಲಿ ಮತ್ತು ನಾವು ನಮ್ದು ಏನುಂಟು ನಾವು ಡೊನೇಷನ್ ಮಾಡೋದ್ರು ಮಾಡ್ತೀವಿ. ಅಂಥ ಪರಿಸ್ಥಿತಿಯಲ್ಲಿ ಇವರು ಅರ್ಧ ಮುಕ್ಕಾಲಾದ್ಮೇಲೆ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳೋ ಪರಿಸ್ಥಿತಿ. ಇನ್ನು ಮತ್ತೊಂದು ಮಕ್ಕಳಿಗೆ ಯಾರು ಬರಬಾರ್ದು ಅಷ್ಟೇ ನಾನು ಹೇಳೋದು.
ಇನ್ನೊಂದು ಮಕ್ಕಳಿಗೆ ಯಾರಿಗೇ ಆಗಲಿ ಇನ್ನೊಂದು ಗೌರ್ಮೆಂಟ್ ಮುಖಾಂತರ ಇಲ್ಲಿ ಆದಷ್ಟು ಬೇಗ ಅವರು ಮಾಡಲಿ ಸ್ಕ್ಯಾನ್ ಗಿನ್ ಅಷ್ಟೇ. ಯಾವುದು ಅಲ್ಟ್ರಾಸೌಂಡ್ ಯಾವುದು ಮಿಷಿನ್ ಬೇಕಾ ಅದೆಲ್ಲ ಸರಿಪಡಿಸಲಿ ಅಂತ ನಾನು ಹೇಳ್ತೀನಿ ಅಷ್ಟೇ. ನಿರಾಕರಣೆ ಆಪಿನ ಬಗ್ಗೆ ಕೆಲವು ಮುನ್ಸೂಚನೆ ಕೊಡ್ತಾ ಮುನ್ಸೂಚನೆ ನಾವು ಆಗಲ್ಲ ಅಂತ ADCಗೆ ಕೊಡಬೇಕಲ್ಲ ಸ್ವಲ್ಪ ಚಿಕಿತ್ಸೆ ನಿರಾಕರಣೆ ಆದರೆ ಅಂಚದ ಸೂತ್ರ ಈ ಸಾವುಗೂ ಒಂದು ನ್ಯಾಯ ಸಿಕ್ಕೋಡು ಬಂದಂಡ ಈ ಸಾವು ನ್ಯಾಯ ಸಿಕ್ಕೋಡು ಬಂದಂಡ ಸರ್ಕಾರ ಕಾರಣ ಹೋಗ್ಲ ಎರೆಗಿಲ್ಲ ಪೂರ ಸೌಲಭ್ಯ ಕೂಡ ಚಿಕಿತ್ಸೆ ನಿರಾಕರಣೆ ಅವರ ಬಲ್ಲಿ ಅಲ್ಲಿ ಹೋಗಿ ಸೌಲಭ್ಯ ಅಜ್ಜ ಮಂಗಳೂರು ಸೌಲಭ್ಯನು ಉಡುಪಿ ಯಾಪಲ್ಲ ಉಡುಪಿ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಪಂದಿನ ನಾಚಿಕೆಗೇಡು ಸರ್ಕಾರ ಜಾಗ್ತಿಲ್ಲದೆ ಈ ಸಾವಾಗಿದೆ. ಈ ಸಾವಿಗೆ ಈ ಅಜ್ಜಿನಕಾಡು ಸರ್ಕಾರಿ ಆಸ್ಪತ್ರೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಇಲ್ಲದೇ ಕಾರಣ. ಆದ್ರಿಂದಾಗಿ ನಾವು ಒಂದು ಒತ್ತಾಯ ಮಾಡ್ತೀವಿ, ಈ ಹಣವನ್ನಿಟ್ಟು ಆ ರೀತಿ ಮಾಡಿದರೆ ಮಾತ್ರ ಇನ್ನು ಎಷ್ಟೋ ಬಡ ಜೀವಗಳು ಜೀವ ಉಳಿಸ್ಕೊಳ್ಳಿಕ್ಕಾಗ್ತದೆ. ಇಲ್ಲ ಇದ್ರೆ ಇದೇ ರೀತಿ ಹಣ ಬೀಳ್ತವೆ, ಆಸ್ಪತ್ರೆಯಲ್ಲಿ ಬೀಳ್ತಾ ಇರ್ತದೆ. ಯಾಕಂದರೆ ನ್ಯಾಯ ಸಿಗಬೇಕಂದ್ರೆ ಸರ್ವರಿಗೂ ಆರೋಗ್ಯ ಅನ್ನುವಂಥ ಒಂದು ಉದ್ದೇಶ ಈಡೇರಬೇಕಂದ್ರೆ ಸರ್ಕಾರಿ ಬಡ ಕುಟುಂಬ ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೆ. ಅವರಿಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುವ ಹಾಗೆ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು. ಹೆಚ್ಚಿನ ಚಿಕಿತ್ಸೆಗೆ ಒಂದು ವೇಳೆ ಅವರು ವೆನ್ಲಾಕಿಗೆ ರೆಫರ್ ಮಾಡಿದರೆ ಅಲ್ಲಿನೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂದರೆ ಅವರಿಗೆ ಈ ಹಿಂದೆ ಅವರ ತಮ್ಮ ಅದೇ ರೀತಿ ಚಿಕಿತ್ಸೆ ಸಿಗದೆ ಅವರು ಖಾಸಗಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅಂದಾಗ ಅವರಿಗೆ ಆರ್ಥಿಕವಾಗಿ ಹಿಂದುಳಿದಿಂದ ಅವರು ಕರ್ಕೊಂಡು ಹೋಗಲಿಲ್ಲ, ತೀರಿ ಹೋದ. ಆ ಘಟನೆ ಮರುಕಳಿಸಬಾರದು ಅನ್ನುವ ಉದ್ದೇಶದಿಂದ ನಾವು ಲಿಖಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾದ ಘಟನೆ ನಡೆದಿರ್ತಕ್ಕಂಥದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಸಾರ್ವಜನಿಕರಾದಂತಹ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆದಂತಹ ನಿತ್ಯಾನಂದ ಒಳಕಾಡ್ರವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗಾಗಲೇ ನೀವು ಗಮನಿಸಿರಬಹುದು, ಈ ಒಂದು ಪ್ರಕರಣವನ್ನು ನಿಮಗೆ ಗೊತ್ತಿರಬಹುದು. ಈ ರೀತಿ ಆಗೋದಕ್ಕೆ ಅಲ್ಲಿಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣ. ಈ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಒಂದು ಮರಣವೇ ಸಂಭವಿಸಿದೆ ಅಂತ ಈಗ ಅಲ್ಲಿಯ ಅವರ ಕುಟುಂಬಸ್ಥರಾಗಿರಬಹುದು, ಅಲ್ಲಿಯ ಸಾರ್ವಜನಿಕರಾಗಿರಬಹುದು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ತಾವೇನು ಹೇಳ್ತೀರಾ ಸರ್? ಇವಾಗ ಯಾವತ್ತು ಇವತ್ತು ನಿನ್ನೆ ತೀರು ಹೋಗಿದ್ದಾರೆ. ಎಸ್, ಅವರ ಮನೆಯವರು ನನಗೆ ನಿನ್ನೆ ಕರೆ ಮಾಡಿದ್ರು. ನಮ್ದು ಒಂದು ಪೇಷಂಟ್ ಇದ್ದಾರೆ, ಮಂಗಳೂರಲ್ಲಿ ಇದ್ದಾರೆ, ಲೋಕಲ್ಲಿ. ಅವರನ್ನು ಉಡುಪಿಗೆ ಕರ್ಕೊಂಡು ಬರ್ಲಿಕ್ಕೆ ಉಂಟು, ನೀವು ಕರ್ಕೊಂಡು ಬರುವಾಗ ನಾವು ಮಣಿಪಾಲಕ್ಕೆ ಸೇರಿಸ್ಲಿಕ್ಕೆ ಉಂಟು ಅಂತ ಹೇಳಿದ್ರು. ಮಣಿಪಾಲಕ್ಕೆ ಸೇರಿದ್ರು ಯಾರು? ನಮ್ಮ ಮುಖ್ಯ ಪ್ರಾಣ, ಅವರು ಡಾಕ್ಟರ್ ಮುಖ್ಯ ಪ್ರಾಣ ಅಂತ ಹೇಳಿದ್ದಾರೆ. ಅವ್ರದ್ದು ಮಾತಾಡ್ಬೇಕಂತ ನನಗೆ ಕರೆ ಮಾಡಿದ್ರು. ಯಾಕಂದ್ರೆ ನಾನು ಹೇಳಿದೆ, ನೀವು ಕರ್ಕೊಂಡು ಬನ್ನಿ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ, ಅದ ನಂತರ ನಾವು ಮುಖ್ಯ ಪ್ರಾಣ ಡಾಕ್ಟರ್ ಹತ್ರ ಮಾತನಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳಿದೆ. ಮತ್ತೆ ಅದು ಅಲ್ಲದೆ ಅದರ ಹಿಂದೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಅಜ್ಜರಿಕಾಡು ಆಸ್ಪತ್ರೆಗೆ ತಗೊಂಡೋಗಿ ಅವರು ಇಲ್ಲಿ ಬೇಕಾಗುವಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅವರು ವೆನ್ಲಾಕಿಗೆ ಕಳಿಸಿದಾರಂತೆ. ಅಲ್ಲಿಯೂ ಕೂಡ ವ್ಯವಸ್ಥೆ ಸರಿ ಇಲ್ಲದೆ ಪುನರಪಿ ಅವರನ್ನು ಉಡುಪಿಗೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರೆ ಅಂತ ನಮ್ಗೆ ಬಂದ ವರ್ತಮಾನ. ಅದು ಇರುವಾಗ ಅವರು ಇಲ್ಲಿ ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿ ಡಾಕ್ಟರ್ಗಳು ಒಳ್ಳೆದಿದ್ರು ಕೂಡ ಇಲ್ಲಿ ಬೇಕಾಗುವಂತ ಸರ್ಕಾರದಿಂದ ಬೇಕಾಗುವಂತ ಇಲ್ಲಿ ವ್ಯವಸ್ಥೆ ಇಲ್ಲ. ಈ ಉಡುಪಿ ಜಿಲ್ಲಾಸ್ಪತ್ರೆ ಆದ್ರೂ ಕೂಡ ನಾವು ಬಹಳಷ್ಟು ಬಾರಿ ನಾವು ಎಷ್ಟೇ ಮಂತ್ರಿಗಳು ಬಂದ್ರು ಕೂಡ ಅವರಿಗೆ ನಾವು ಮನವಿಯನ್ನು ನೀಡಿದ್ದೆವು. ಯಾವ ಮನವಿಯೂ ಕೂಡ ಅವರಿಗೆ ಒಪ್ಪಿಗೆ ಆಗ್ಲಿಲ್ಲ. ಇತ್ತೀಚೆಗೆ ಕೂಡ ಯಾರು ನಮ್ಮ ಮಾನ್ಯ ರಘುಪತಿ ಭಟ್ರು ಕೂಡ ಅದಕ್ಕೆ ಬೇಕಾಗುವಂತ ಸ್ಪಂದನೆಯನ್ನು ನೀಡಿದ್ರು. ಇಲ್ಲಿ ಜಿಲ್ಲೆ ಆದ್ರೂ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲ, ಇದಕ್ಕೆ ಏನು ಅಂತ ಹೇಳಿ ಇನ್ನು ನಾನು ಅದರ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ ಅಂತ ಹೇಳಿ ಮಾನ್ಯ ಶಾಸಕರಾದ ರಘುಪತಿ ಭಟ್ರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಜಿಲ್ಲೆ ಆದ್ರೂ ಕೂಡ ಇಲ್ಲಿ ಸರ್ಕಾರ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಒಳ್ಳೆದಿದ್ರು ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲ. ಹಾಗಿರುವಾಗ ಜನರು ಇದಕ್ಕೆ ಈಗ ನಿನ್ನೆ ಇವತ್ತು ಬೆಳಿಗ್ಗೆ ಅವರ ಕಡೆಯವರು ಸಿಕ್ಕಿದ್ರು, ಇಲ್ಲಿ ನಾವು ಹೋರಾಟ ಮಾಡ್ಬೇಕಾಗ್ತದೆ, ಈ ರೀತಿ ಮಾಡಿದ್ರೆ ನಮ್ಗೆ ಇಲ್ಲಿ ಎಲ್ಲರಿಗೂ ಸಾರ್ವಜನಿಕರೇ ತೊಂದರೆ ಆಗ್ತದೆ, ಇಲ್ಲಿ ಬೇಕಾಗುವಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅವರು ಜಾರಿಸಿಕೊಳ್ತಾರೆ. ಅದು ಅಲ್ಲದೆ ಕೂಡ ಮಣಿಪಾಲದ ಒಂದು ಮಂಗಳೂರಲ್ಲಿ 108 ವಾಹನಗಳು ಸಿಗದೆ ಅವರಿಗೆ ಪರದಾಡುವಂತ ವ್ಯವಸ್ಥೆ ಆಗಿದೆ. ಟೋಟಲಿ ಆಗಿ ಇಲ್ಲಿ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಬೋದು. ಒಂದು ವೇಳೆ ಈಗ ಸರ್ಕಾರದ ವ್ಯವಸ್ಥೆ ಕೂಡ ಒಂದು ಕಡೆ ಇಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ. ಮತ್ತೆ ಇಲ್ಲಿಯ ವೈದ್ಯರು ಯಾಕೆ ನಿರ್ಲಕ್ಷ್ಯತನವನ್ನು ತೋರ್ತಾರೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ನಮ್ಮ ಹತ್ರ ಫೆಸಿಲಿಟೀಸ್ ಇಲ್ಲ, ನೀವು ಹೋಗಿ ಹೇಳ್ತಾರೆ ಓಕೆ ಎಸ್, ಈಗ ಅವ್ರ ಹತ್ರ ಫೆಸಿಲಿಟೀಸ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ ಅವ್ರ ಹತ್ರ. ಅವರು ಅದನ್ನು ಮುಂಚಿತವಾಗಿ ಅವರಿಗೆ ರೋಗಿಗಳಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಬದಲಿ ವ್ಯವಸ್ಥೆಯನ್ನಾದರೂ ಮಾಡ್ಕೊಳ್ತಾರೆ. ಕೊನೆ ಮೂಮೆಂಟಲ್ಲಿ ಅವರಿಗೆ ಒಂದು ಇನ್ಫಾರ್ಮ್ ಮಾಡೋದ್ರ ಮುಖಾಂತರ ಅವರಿಗೆ ಅದು ಕಷ್ಟವಾಗಿ ಪರಿಣಮಿಸ್ಬೋದಲ್ವ ಸರ್? ಅದೌದು, ಖಂಡಿತ. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹಿಂದೆ ಹೇಳಿದಾಗೆ ಜಿಲ್ಲಾಸ್ಪತ್ರೆ ಆದ್ರೂ ಕೂಡ
ಇಲ್ಲಿ ಸತ್ಯ ಹೇಳ್ಬೇಕಾದ್ರೆ ಇಲ್ಲಿ ಡಾಕ್ಟರ್ಸ್ ಕೂಡ ಕೆಲವರು ಡಾಕ್ಟರ್ಸ್ ಒಳ್ಳೆದಿದ್ದಾರೆ ಅಂತ ಹೇಳಿ ಅಲ್ಲ, ಅವರಿಗೆ ಒಳ್ಳೆದಿದ್ರು ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲದೆ ಅವರು ಏನ್ ಮಾಡ್ಬೇಕಾಗ್ತದೆ? ವ್ಯವಸ್ಥೆ ಇಲ್ಲದೆ ಅವರು ಬೇಕಾಗುವ ಇಕ್ವಿಪ್ಮೆಂಟ್ ಇಲ್ಲದಿದ್ರೆ ಅವರು ಏನ್ ಮಾಡ್ಬೇಕಾಗ್ತದೆ? ಅವರು ಈ ಬೇರೆ ಮೇಲಾಯುರ್ವೇದಕ್ಕೆ ದರ್ಜೆಗೆ ಅವರಿಗೆ ಕಳಿಸ್ಬೇಕು ಅಂತ ಪ್ರಸಂಗ ಬರ್ತದೆ. ಅವಾಗ ನಾವು ಇಲ್ಲಿ ಡಾಕ್ಟರ್ ದೂರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಡಾಕ್ಟರ್ ಒಳ್ಳೆದಿದ್ದಾರೆ, ನನ್ನ ಲೆಕ್ಕ ಪ್ರಕಾರ ಇಲ್ಲಿ 2-3 ಡಾಕ್ಟರ್ ಇದಕ್ಕೆ ಬೇಕಾಗುವವರು ಒಳ್ಳೆದಿದ್ದಾರೆ. ಇಲ್ಲಿ ಬೇಕಾಗುವ ವ್ಯವಸ್ಥೆ ಇಲ್ಲದಿದ್ರೆ ಡಾಕ್ಟರ್ ಒಳ್ಳೆದಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಹಾಗಾದ್ರೆ ಸಂಪೂರ್ಣ ಇದಕ್ಕೆ ಹೊಣೆ ಸರ್ಕಾರವೇ ಅಂತ ಹೇಳ್ತೀರಾ? 100%. ಇಲ್ಲಿಯ ಉಡುಪಿಯ ಜಿಲ್ಲಾಸ್ಪತ್ರೆಗೆ ಇಲ್ಲಿರುವಂತದ್ದು ಮೂಲಭೂತ ಸೌಕರ್ಯ ಇಲ್ಲದೇ ಇದಕ್ಕೆ ಕಾರಣ ಅಂತ ನಾನು ಹೇಳ್ತೇನೆ. ಎಸ್ ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗಳಿಗಾಗಿ. ಈಗಾಗಲೇ ನಿತ್ಯಾನಂದ ಹೊಳಕಾಡ್ರವರು ಈ ಕುರಿತಾಗಿ ಕೆಲವು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಒಂದು ಸಾರ್ವಜನಿಕ ಈಗ ಜಿಲ್ಲಾಸ್ಪತ್ರೆಯಿಂದ ಕೂಡ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲೂ ಕೂಡ ಅಲ್ಲಿಂದ ರವಾನಿಸಲ್ಪಟ್ಟಂತಹ ರೋಗಿ ಅಲ್ಲಿಂದ ಕೂಡ ಅಲ್ಲಿ ಯಾವುದೇ ವ್ಯವಸ್ಥೆ ಸಿಗದೆ ವಾಪಸ್ ಉಡುಪಿಗೆ ಬರುವಂತಹ ಪ್ರಮೇಯ ಬರ್ತದೆ. ಉಡುಪಿಗೆ ವಾಪಸ್ ಬರುವ ಮಾರ್ಗ ಮಧ್ಯದಲ್ಲಿ ಈಗ ಆಲ್ರೆಡಿ ಅವರು ಮೃತಪಟ್ಟಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತು ಈ ಕುರಿತಾಗಿ ಮಾತುಕತೆಗಳನ್ನು ನಡೆಸೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ದಲಿತ ಮುಖಂಡರು ಆದಂತಹ ಶ್ರೀ ಉಮೇಶ್ ರವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಏನು ಈಗ ಮೃತ ಭಾಸ್ಕರ್ ರವರ ಸಹೋದರರಾದಂತಹ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ತಮಗೂ ಕೂಡ ಸ್ವಾಗತ ಸರ್. ಎಸ್, ನಾನು ಮೊದಲಿಗೆ ಈಗ ನಾಗರಾಜ್ ಅವ್ರ ಹತ್ರ ಬರ್ತೇನೆ. ಏನಾಗಿತ್ತು ಸರ್ ಈಗ ಅವರಿಗೆ ಒಂದು ಅಂತಹ ಪರಿಸ್ಥಿತಿ ಏನಾಗಿತ್ತು? ಎಲ್ಲಿಗೆ ಹೋದ್ರಿ ನೀವು? ಏನೆಲ್ಲ ಇನ್ಸಿಡೆಂಟ್ಗಳು ನಡೀತು ಈಗ ಅಲ್ಲಿ? ಫಸ್ಟಿಗೆ ನಾವು ನೂರೆಡ್ಡಿಗೆ ಫೋನ್ ಮಾಡಿದ್ದೇವೆ. ಎಸ್, ಅವ್ರಿಗೆ ಏನಾಗಿತ್ತು? ಮೊದಲಿಗೆ ಕಾಲು ನೋವಾಗಿತ್ತು. ಆಸ್ಪತ್ರೆಗೆ ಹೋದೆ, ಅಲ್ಲಿ ಎಂತ ಇಲ್ಲ ತೊಂದರೆ ಇಲ್ಲ ಅಂತ ಹೇಳಿದ್ರು, ಟ್ಯಾಬ್ಲೆಟ್ ಕೊಟ್ಟರು. ಆಮೇಲೆ 2-3 ದಿವಸ ಆದಮೇಲೆ ಹೊಟ್ಟೆ ನೋವು ಶುರುವಾಯಿತು. ಅಲ್ಲಿಂದ ಪುನಃ ಆ್ಯಂಬುಲೆನ್ಸಿಗೆ ನೂರೆಡ್ಡಿಗೆ ಫೋನ್ ಮಾಡಿದ್ದೇವೆ. ಅಲ್ಲಿ ಆ್ಯಂಬುಲೆನ್ಸ್ ಬರಲಿಕ್ಕೆ ಆಗೋದಿಲ್ಲ, ನೀವು ಯಾವುದರಲ್ಲಿ ಬನ್ನಿ ಅಂತ ಹೇಳಿದರು. ನಾವು ರಿಕ್ಷಾದಲ್ಲಿ ಹೋದೆವು ಆಸ್ಪತ್ರೆ. ಅಲ್ಲಿ ಎಮರ್ಜೆನ್ಸಿ ಇತ್ತು. ಅವರೇ 108ಗೆ ಫೋನ್ ಮಾಡಿ ವೆನ್ಲಾಕಿಗೆ ಹೋಗ್ಲಿಕ್ಕೆ. ನೀವು ಯಾವ ಆಸ್ಪತ್ರೆಗೆ ಮೊದಲು ಅವ್ರನ್ನ ಕರ್ಕೊಂಡು ಹೋಗಿ ದಾಖಲು ಮಾಡಿದ್ರಿ? ಅಜರಾಡ್ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ರಿ. ಅಲ್ಲಿ ಏನು ಹೇಳಿದ್ರು? ಅಲ್ಲಿ ವೆನ್ಲಾಕಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ರು. ಎಷ್ಟು ದಿನ ಅಡ್ಮಿಟ್ ಮಾಡಿದ್ರಿ ಸರ್ ಅಲ್ಲಿ ನೀವು? ಅಡ್ಮಿಟ್ ಮಾಡಲಿಲ್ವಾ? ಮಾಡಲಿಲ್ಲ. ಆಸ್ಪತ್ರೆ ವೈದ್ಯರು ಏನಂತ ಹೇಳಿದ್ರು ಅವರಿಗೆ? ಎಮರ್ಜೆನ್ಸಿ ಉಂಟು ಅಂತ ಹೇಳಿದ್ರು. ಅವ್ರಿಗೆ ಏನು ಕಾಯಿಲೆ ಅಂತ ಗೊತ್ತಾಗ್ಲಿಲ್ವಾ? ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು ಅಂತ ಕೇಳ್ಪಟ್ವಿ. ಹೌದೌದು, ಹೊಟ್ಟೆ ನೋವು ಇದು ಜಾಸ್ತಿ ಇತ್ತು ಅವ್ರಿಗೆ. ಹಾಗಾದ್ರೆ ಅವರು ಈಗ ಇದನ್ನು ಒಟ್ಟಾರೆಯಾಗಿ ನೀವು ನೋಡೋದಾದ್ರೆ ಇದಕ್ಕೆ ಯಾರು ಕಾರಣ ಆಗಿರ್ಬೋದು? ಈಗ ಅವರಿಗೆ ಸಹಜ ಸಾವು ಅಂತಾನೆ ಇದನ್ನ ಪರಿಗಣಿಸ್ತೀರಾ ಅಥವಾ ಇವರ ಒಂದು ನಿರ್ಲಕ್ಷ್ಯದಿಂದನೇ ಈ ರೀತಿಯಾದ ಘಟನೆ ನಡೆದಿದೆ ಅಂತ ಹೇಳ್ತೀರಾ ತಾವು? ನಿರ್ಲಕ್ಷ್ಯದಿಂದ. ಎಸ್, ನಾನು ಉಮೇಶ್ ಅವ್ರ ಹತ್ರ ಬರ್ತೇನೆ ಸರ್. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಒಂದು ಫೆಸಿಲಿಟೀಸ್ಗಳು ಕೂಡ ಇರೋದಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗಾಗಲೇ ನಮ್ಮ ಕಾಲರ್ ಕೂಡ ಹೇಳಿದ್ರು, ನಿತ್ಯಾನಂದ ಹೊಳಕಾಡ್ರವರು ಸಾಮಾಜಿಕ ಕಾರ್ಯಕರ್ತರು. ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲವು ಕೊರತೆಗಳಿರೋದ್ರಿಂದ ಈ ರೀತಿಯಾಗಿ ಅವರು ಬೇರೆ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಿ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ರು. ಆದರೆ ಆ ಕುರಿತಾಗಿ ಇದರಲ್ಲಿ ಅವರು ಹೇಳುವಾಗ ಇಲ್ಲಿ ಡಾಕ್ಟರ್ಸ್ಗಳನ್ನ ನಾವು ದೂರು ಹಾಗಿಲ್ಲ, ಇದು ಕೇವಲ ಅಲ್ಲಿಯ ಸರ್ಕಾರದ ಒಂದು ಪರಿಸ್ಥಿತಿ ಏನಾಗಿದೆ, ಅವರಿಗೆ ಕೊಡಬೇಕಾದಂತಹ ಉಪಕರಣಗಳನ್ನ ಅಲ್ಲಿ ಕೊಟ್ಟಿಲ್ಲ, ಆದ್ರಿಂದ ಇಂತಹ ಘಟನೆಗಳು ನಡೆದಿದೆ ಅಂತ ಈಗ ಅವ್ರು ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ತಾವೇನು ಹೇಳ್ತೀರಿ? ಪ್ರಥಮವಾಗಿ ಏನು ಹೇಳ್ಬೇಕಂದ್ರೆ, ಆ ವ್ಯಕ್ತಿಯನ್ನು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಟೈಮಲ್ಲಿ ನಾನು ಹೋಗಿ ನೋಡಿದೆ. ನಾನು ಎಸ್, ಅವರು ಆಟೋ ರಿಕ್ಷಾದಲ್ಲಿ ಉಸಿರಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಇದು ಮಾಡ್ತಿದ್ರು. ನೋವಾಗ್ತದೆ ಒಳಗೆ, ಹೊಟ್ಟೆ ಒಳಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ ಅಂದರೆ ಒದ್ದಾಡ್ತಾಯಿದ್ರು. ಆ ಒದ್ದಾಟದ ಸಮಯದಲ್ಲಿ ನಾನು ಕೇಳಿದೆ, ಈಗ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಅಂತೇಳಿ. ಫೋನ್ ಮಾಡಿದ್ದೇವೆ, ಅವರು ಬರಲಿಕ್ಕೆ ಆಗೋದಿಲ್ಲ, ನೀವು ಅಲ್ಲಿಗೆ ಕರ್ಕೊಂಬನ್ನಿ ಅಜ್ಜರ ಗಾಡಿಗೆ, ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕಳಿಸ್ಬೋದು, ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಹೇಳಿದಾಗ ನಾನೇನು ಮಾಡಿದೆ, ಅವರ ಒಬ್ಬ ಸುರೇಶ್ ಅಂತೇಳಿ ಚಿಕ್ಕಮ್ಮನ ಮಗ ಇದ್ದರು, ಅವ್ರ ಹತ್ರ ನಾನು ಹೋದೆ. ನಾವು ಡಿ ಸಿ ಅವ್ರ ಹತ್ರ ಹೋಗುವ, ಡಿ ಸಿ ಹೋಗಿ, ಇವರು ತುಂಬ ಕಡು ಬಡವರು, ಇವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಕೊಡಿಸ್ಲಿಕ್ಕೆ ಅಥವಾ ಇಲ್ಲಿ ಆಗದಿದ್ದರೆ ಮುಂದಿನ ಪ್ರಕ್ರಿಯೆಗೆ ವೆನ್ಲಾಕಿಗೂ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಕೊಡೋದಾದರೆ, ತುಂಬ ಆರ್ಥಿಕವಾಗಿ ಹಿಂದುಳಿದವರು ಇವರು, ಇವರಿಗೆ ತುಂಬ ಸಮಸ್ಯೆ ಇತ್ತು, ಹಣದ ಕೊರತೆ ಇತ್ತು. ಆ ನಿಟ್ಟಿನಲ್ಲಿ ಹೋಗಿ ನಾವು ಡಿ ಸಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದಾಗ ಅಲ್ಲಿ ಡಿ ಸಿ ಅವರನ್ನು ಮೀಟಿ ಆಗಲಿಕ್ಕೆಲ್ಲ ಅಪರ ಡಿ ಸಿ ಅವರನ್ನು ನಾವು ಭೇಟಿಯಾಗಿದ್ವಿ. ಅಪರ ಡಿ ಸಿ ಅವ್ರ ಹತ್ರ ಹೇಳಿದ್ದೇವೆ ನಾವು, ಈಗಾಗಲೇ ಇವರ ಮತ್ತೊಬ್ಬ ತಮ್ಮ, ಯಾರು ಭಾಸ್ಕರ್ ಅವರ ಮತ್ತೊಬ್ಬ ತಮ್ಮ ಇದೇ ರೀತಿ ಅಜ್ಜರ ಗಾಡಿಗೆ ಹೋದರು. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಹೋದಾಗ ಅಲ್ಲಿ ಚಿಕಿತ್ಸೆ ಏನೋ ಫಲಕಾರಿಯಾಗಿದೆ, ಅವರು ಮೃತಪಟ್ಟರು ಅಂತೇಳಿ ಇವರು ಹೇಳಿದ್ದಾರೆ.
ಹಾಗೆ ಇನ್ನೊಂದು ಸಲ ಈ ರೀತಿ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯಿಂದ. ಹಾಗಾದ್ರೆ ಈಗಾಗಲೇ ನೀವು ಅಜ್ಜರಕಾಡು ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿದಾಗ ಅಲ್ಲಿಯ ವರದಿ ಏನು ಬಂದಿತ್ತು? ಅಲ್ಲ, ಅಲ್ಲಿಯ ವರದಿಗಿಂತಲೂ ಅಲ್ಲಿ ಕರ್ಕೊಂಡು ಹೋದಾಗಲೇ ಅವರು ಕೊಟ್ಟಿದ್ದಾರೆ, ಯಾವುದು ಇನ್ನೊಂದು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ವರ್ಗಾವಣೆ ಮಾಡಿದಂಥ ಇದೊಂದು ದಾಖಲಾತಿ ಇದೆ. ಯಾಕಂದರೆ ಅಲ್ಲಿ ಕೊಟ್ಟಿದ್ದಾರೆ ಅವರು. ಸುಮಾರು ಎಷ್ಟು ಗಂಟೆಗಳ ಕಾಲ ಇದ್ರು ಸರ್ ಅವರು ಜಿಲ್ಲಾಸ್ಪತ್ರೆಯಲ್ಲಿ? ಅದು ಗೊತ್ತಿಲ್ಲ ಸರ್. ಇವರು ಅಲ್ಲಿ ಸರ್ ನಾಗರಾಜ್ರವರು ಎಷ್ಟು ಹೊತ್ತಿದ್ರು ಜಿಲ್ಲಾಸ್ಪತ್ರೆಯಲ್ಲಿ? ಅವರು ಒಂದು ಅರ್ಧ ಗಂಟೆ ಇರು. ಅವರಿಗೆ ಚಿಕಿತ್ಸೆ ಕೊಟ್ಟಿದ್ರ ಜಿಲ್ಲಾಸ್ಪತ್ರೆಯಲ್ಲಿ ಏನಾದ್ರು? ಇಲ್ಲ ಇಲ್ಲ, ಏನು ಚಿಕಿತ್ಸೆ ಮಾಡ್ಲೇ ಇಲ್ವಾ? ಟ್ರೀಟ್ಮೆಂಟ್ ಯಾವುದು ಕೂಡ ಮಾಡಲಿಲ್ಲ. ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಕೊಟ್ರು. ಹೌದು. ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನ ಕರ್ಕೊಂಡು ನೀವು ವೆನ್ಲಾಕ್ ಆಸ್ಪತ್ರೆಗೆ ಹೋಗ್ತಾರೆ. ವೆನ್ಲಾಕ್ ಆಸ್ಪತ್ರೆಯ ಸಿಬ್ಬಂದಿಗಳಲ್ಲಿ ಯಾವ ರೀತಿ ಹೇಳಿದ್ದಾರೆ ಅವರಿಗೆ? ಟ್ರೀಟ್ಮೆಂಟ್ ಮಾಡಿದ್ರ ವೆನ್ಲಾಕ್ ಆಸ್ಪತ್ರೆಯಲ್ಲಿ? ICU ಬೆಡ್ ಇಲ್ಲ ಅಂತ ಹೇಳಿದ್ರು ಫಸ್ಟ್. ಬೆಡ್ ಕೊರತೆ. ಟ್ರೀಟ್ಮೆಂಟ್ ಮಾಡಿದ್ರು ಫಸ್ಟಿಗೆ. ICU ಬೆಡ್ ಇಲ್ಲ, ಇಲ್ಲಿ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಏನು ಹೇಳಿದ್ರಿ ತಾವು? ನಾವು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದೇವೆ. ವಾಪಸ್ ಅಲ್ಲಿಂದ ಕರ್ಕೊಂಡು ಬಂದ್ರ ಅವ್ರನ್ನ? ಹೌದು. ವೆನ್ಲಾಕ್ ಆಸ್ಪತ್ರೆಯಿಂದ ವಾಪಸ್ ಕರ್ಕೊಂಡು ಬಂದ್ರೆ? ಬೆಡ್ ಇಲ್ಲ ಅಂತ ಹೇಳಿದ್ರಲ್ಲ, ಹೇಗಾದ್ರೂ ಮಾಡಿ ಜೀವ ಉಳಿಸ್ಬೇಕಂತ. ಎಸ್, ಹಾಗಾಗಿ ಈಗ ನೋಡಿ, ಅವರು ಅಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬೆಡ್ನ ಕೊರತೆ ಇದೆ ಅಂತ ಹೇಳಿ ಇಷ್ಟು ಎಮರ್ಜೆನ್ಸಿ ಇದ್ದಂತಹ ಸೀರಿಯಸ್ ಒಂದು ರೋಗಿಯನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಈ ಕುರಿತಾಗಿ ಏನು ಹೇಳ್ತಾರೆ ಸರ್? ಹಾಗಾದ್ರೆ ಇದು ಆಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯವೋ ಅಥವಾ ಈ ಸರ್ಕಾರದ ನಿರ್ಲಕ್ಷ್ಯವೋ, ಇಲ್ಲಿ ಉಪಕರಣಗಳ ಕೊರತೆ ಅಂತ ಹೇಳಿ ಮಂಗಳೂರಿನ ಒಂದು ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಿ ಅಂತ ಹೇಳ್ತಾರೆ. ಆ ಆಸ್ಪತ್ರೆಯಲ್ಲಿ ಬೆಡ್ನ ಕೊರತೆ ಅಂತ ಹೇಳಿ ರೋಗಿಗಳನ್ನ ವಾಪಸ್ ಕಳಿಸ್ತಾರೆ. ಹಾಗಾದ್ರೆ ರೋಗಿಗಳಿಗೆ ಹಾಗಾದ್ರೆ ಇಂತಹ ಅಮಾಯಕ ಜೀವಗಳಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ? ಸರ್, ಇದರಲ್ಲಿ ನಾವು ಗಮನಿಸಬೇಕಾದಂಥದ್ದು, ಈಗ ADC ಅವರು ನಾವು ಹೋದಾಗ ADC ಅವರು ಫೋನ್ ಮಾಡಿದ್ದಾರೆ, ನಮ್ಮ ಎದುರುಗಡೆ ಫೋನ್ ಮಾಡಿದ್ದಾರೆ. ಯಾರಿಗೆ? ಸರ್ಕಾರಿ ಆಸ್ಪತ್ರೆಗೆ, ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ. ಅವರಿಂದ ಸೂಚನೆ ಹೋಗಿದೆ, ಅವರಿಗೆ ಅಗತ್ಯ ಚಿಕಿತ್ಸೆ ಕೊಡಿ ಅಲ್ಲಿ, ಅಥವಾ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿ ಅಂತೇಳಿ. ಅಲ್ಲಿ ಆ್ಯಂಬುಲೆನ್ಸ್ ಮಾಡಿಕೊಟ್ಟಿದ್ದಾರೆ. ಯಾವುದು ಇವರ ಒಂದು ಆಪಾದನೆ ಇದ್ದದ್ದು ಏನಂದರೆ, ಮನೆವರೆಗೆ ನಮಗೆ ಆ್ಯಂಬುಲೆನ್ಸ್ ಬರಲಿಲ್ಲ ಅನ್ನುವಂಥದ್ದು ಒಂದು. ಅಲ್ಲೇ ಅಜ್ಜರಗಾಡಿಗೆ ಹೋದಾಗ ಇವರು ವೈದ್ಯಾಧಿಕಾರಿಗಳು ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಅವರಿಂದ ಒಂದು ಫೋನ್ ಬಂದಾಗ ಇವ್ರು ಏನು ಮಾಡಬೇಕಿತ್ತಂದರೆ, ICU ಅಲ್ಲಿ ಹೀಗೆ ಎಮರ್ಜೆನ್ಸಿ ಇದೆ, ನಾವಲ್ಲಿ ಕಳಿಸ್ಕೊಟ್ರೆ ICU ಬೆಡ್ ಇದೆಯಾ ಇಲ್ವಾ ಅನ್ನೋ ಒಂದು ವಿಚಾರಣೆ ಮಾಡಬೇಕಿತ್ತು. ಅಲ್ಲೇ ಪ್ರಾಬ್ಲಮ್ ಆಗೋದು ಒಂದು ಅದೇ. ಇವರು ಅಲ್ಲೇ ಬೆಡ್ ಇಲ್ಲದಿದ್ದರೆ ಪಟ್ಟ ಇವರಿಗೆ ADC ಅವರಿಗೆ ಮಾಹಿತಿ ಕೊಡ್ಬೋದಿತ್ತು. ಮೇಡಮ್, ಇಲ್ಲಿ ನಮ್ಮಲ್ಲಿ ಚಿಕಿತ್ಸೆಗೆ ಅಗತ್ಯ ಚಿಕಿತ್ಸೆಗೆ ಇದಕ್ಕೆ ಇದಿಲ್ಲ, ಸಲಕರಣೆಗಳಿಲ್ಲ, ಅದು ಸರ್ಕಾರಕ್ಕೆ ಹೋಗ್ತಿತ್ತು. ನಂತರ ಅಲ್ಲಿಗೆ ಕಳಿಸುವ ಅಂದರೆ ಅಲ್ಲಿ ಬೆಡ್ಡಿನ ಕೊರತೆ ಇದೆ, ಏನು ಮಾಡಬೇಕು ಮೇಡಮ್, ಇದಕ್ಕೆ ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡೋದಾದ್ರೆ ಯಾವ ರೀತಿ ಮಾಡುವ, ಇದು ತುರ್ತಾಗಬೇಕಾದಿದ್ದು. ಇವಾಗ ನಾವು ಮಾತಾಡಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಪ್ರಾಣ ಹೋಗಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ, ಅದು ಜಾತಿ ಅಥವಾ ಜನಾಂಗ ಇವರು ಅಂತೇಳಿ ಅಲ್ಲ, ಯಾವುದೇ ಬಡವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾಕಂದರೆ ಒಂದು ಜಿಲ್ಲಾ ಅಧಿಕಾರಿಗಳೊಂದು ಸೂಚನೆಯನ್ನು ಇವರು ನಿರ್ಲಕ್ಷಿಸಿ ನೋಡಿದರೆ ಅದರಲ್ಲಿ ಗಂಭೀರವಾದಂಥ ಒಂದು ಪ್ರಕರಣ ಅಂತೇಳಿ ಗಮನಿಸಬೇಕಾಗತ್ತೆ. ಎಸ್ ಸರ್, ಈ ಕುರಿತು ತಮ್ಮ ಹತ್ರ ಮಾತಾಡ್ತೇನೆ ನಾನು. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಈಗಾಗಲೇ ಭಾಸ್ಕರ್ ಎಂಬ ಯುವಕ ಮೃತಪಟ್ಟಿದ್ದಾರೆ. ಈ ಕುರಿತಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಅಂದರೆ ಜಿಲ್ಲಾಸ್ಪತ್ರೆಗೆ ಅವರನ್ನ ದಾಖಲು ಮಾಡಲು ಅವರನ್ನು ಕರ್ಕೊಂಡು ಹೋಗಿದ್ರು. ಇಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವ್ರನ್ನ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಿ ಅಂತ ಅಲ್ಲಿ ಆದೇಶವನ್ನು ಕೊಡ್ತಾರೆ. ಆದರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬೆಡ್ನ ಕೊರತೆ ಇದೆ ಅಂತ ಹೇಳಿ ರೋಗಿಯನ್ನು ವಾಪಸ್ ಕಳಿಸುವಂತಹ ಪ್ರಸಂಗ ನಡೆದಿದೆ. ಇಂಥ ನಡುವೆ ಅಲ್ಲಿ ರೋಗಿ ವಾಪಸ್ ಮಂಗಳೂರಿನಿಂದ ಉಡುಪಿಗೆ ಬರುವ ಮಧ್ಯೆ ಕೊನೆ ಉಸಿರನ್ನು ಹೇಳ್ತಿರ್ತಕ್ಕಂಥದ್ದು. ಈ ರೀತಿಯಾಗಿ ಕೂಡ ಇದು ಯಾರ ನಿರ್ಲಕ್ಷ್ಯ? ಇದಕ್ಕೆ ಯಾರು ಹೊಣೆಯನ್ನು ಹೊತ್ಕೊಳ್ತಾರೆ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕೆ ಸರಿಯಾದ ಉಪಕರಣಗಳನ್ನು ಸರ್ಕಾರ ಕೊಡ್ತಾ ಇಲ್ಲ? ಹಾಗೂ ಈ ರೀತಿಯಾದಂತಹ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೂಡ ಯಾಕೆ ಈ ತರವಾದಂತಹ ನೆಪವನ್ನು ಒಡ್ಡಿ ಬೆಡ್ ಇಲ್ಲ, ಬೇರೆ ವ್ಯವಸ್ಥೆಗಳಿಲ್ಲ, ಹಾಗೆ ಹೀಗೆ ಅಂತ ಹಲವಾರು ನೆಪಗಳನ್ನು ಒಡ್ಡಿ ಈಗಾಗಲೇ ರೋಗಿಯನ್ನು ವಾಪಸ್ ಕಳಿಸುವಂತಹ ಸಂಗತಿಗಳು ನಡೀತಾ ಇದೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೇವೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ.